ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. 2 ದಿನಗಳ ಕಾಲ ಮಂಗಳೂರಿನ ಕುದ್ರೋಳಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮತ್ತು ಸದ್ಗುರು ಫಿಟ್ನೆಸ್ ಸ್ಪೋರ್ಟ್ಸ್ ವತಿಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ಕರ್ನಾಟಕ ಸ್ಟೇಟ್ ಮೆನ್ ಅಂಡ್ ವುಮೆನ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019 ಎಂಬಂತಹ 2 ದಿನಗಳ ಕಾಲದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಕುರಿತು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸತೀಶ್ ಕುಮಾರ್ ಕುದ್ರೋಳಿ, ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿಗಳು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಅದೇ ರೀತಿ ಏನು ಕೆನಡಾ ಸೈಂಟ್ ಜೋನ್ಸ್ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ 2019ನಲ್ಲಿ ಚಿನ್ನದ ಪದಕಗಳನ್ನು ಭೇಟಿಯಾಡಿದಂತಹ ಪ್ರದೀಪ್ ಕುಮಾರ್ ಆಚಾರ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಕರ್ನಾಟಕ ಸ್ಟೇಟ್ ಮೆನ್ ಆ್ಯಂಡ್ ವುಮೆನ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019 ಅನ್ನುವಂಥ ಕಾರ್ಯಕ್ರಮ 2 ದಿನಗಳ ಕಾಲ ನಡೀತಾ ಇದೆ. ಅದು ಮಂಗಳೂರಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಸಂಕ್ಷಿಪ್ತವಾದಂತಹ ವಿವರವನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮದ ಹೈಲೈಟ್ಸ್ ಏನು ಅಂತ ಹೇಳೋದಾದರೆ, ಕಾರ್ಯಕ್ರಮದಲ್ಲಿ 600ಕ್ಕೂ ಅಧಿಕವಾದಂತಹ ಅಥ್ಲೆಟಿಕ್ಸ್ಗಳು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ನಾನಾ ಭಾಗಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅಥ್ಲೆಟಿಕ್ಸ್ಗಳು ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಇದರ ಒಂದು ಟೈಟಲ್ ಸ್ಪಾನ್ಸರ್ ಅನ್ನ ಬ್ಯಾಂಕ್ ಆಫ್ ಬರೋಡಾ ಹೊಂದಿರುವಂಥದ್ದು. ಜೊತೆಗೆ ಸ್ಪಾನ್ಸರ್ SL ಶೆಡ್ ಜ್ಯುವೆಲರ್ ಡೈಮಂಡ್ ಹೌಸ್ ಮತ್ತು SKF ಎಲಿಕ್ಸರ್ ಅನ್ನುವಂಥದ್ದು ಈ ಒಂದು ಸ್ಪಾನ್ಸರ್ ಅನ್ನ ಕೂಡ ಪಡ್ಕೊಂಡಿರುವಂಥದ್ದು. ಮೊದಲನೇದಾಗಿ ನಾನು ನಿಮ್ಮ ಜೊತೆ ಕೇಳೋದು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮ, ಈ ಒಂದು ಪವರ್ ಲಿಫ್ಟಿಂಗ್ ಕಾರ್ಯಕ್ರಮ ಅನ್ನುವಂಥದ್ದು ಏನು, ಜೊತೆಗೆ 8-9ನೇ ತಾರೀಕು ಈ ಒಂದು ಪವರ್ ಲಿಫ್ಟಿಂಗ್ ಕಾರ್ಯಕ್ರಮ ಚಾಂಪಿಯನ್ಶಿಪ್ ಅನ್ನುವಂಥದ್ದು ನಡೀತಾ ಇದೆ. ಮೊದಲನೇದಾಗಿ ನಾನು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಈ ಒಂದು ಚಾಂಪಿಯನ್ಶಿಪ್ ಹೇಗೆ ನಡೆಯುತ್ತೆ, ಎಷ್ಟು ಜನ ಇದರಲ್ಲಿ ಪಾಲ್ಗೊಳ್ತಾರೆ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ ಸರ್. ಪವರ್ ಲಿಫ್ಟಿಂಗ್ ಕ್ರೀಡೆ 1976ರಲ್ಲಿ ನಮ್ಮ ರಾಜ್ಯದಲ್ಲಿ ಹುಟ್ಟಿಕೊಂಡಿದೆ. ಅದರ ನಂತರ ನಿರಂತರವಾಗಿ ನಾವು ಸ್ಪರ್ಧೆಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಈಗಾಗಲೇ ವಿಶ್ವದಾದ್ಯಂತ 120ಕ್ಕೂ ಮಿಕ್ಕಿ ದೇಶಗಳು ಇದರನ್ನು ನಮ್ಮ ಪವರ್ ಲಿಫ್ಟಿಂಗನ್ನು ಹಮ್ಮಿಕೊಂಡು ಪ್ರತಿ ವರ್ಷ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಬರ್ತಾ ಇವೆ. ಕರ್ನಾಟಕ ನಮ್ಮ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದಂತಹ ಒಂದು ತಂಡವನ್ನು ಹೊಂದಿಕೊಂಡು ಹಲವಾರು ಕ್ರೀಡಾಪಟುಗಳು ಪ್ರತಿ ವರ್ಷ ನಮ್ಮ ದೇಶವನ್ನು ಪ್ರತಿನಿಧಿಸಿ ಪದಕಗಳನ್ನು ಗೆಲ್ತಾ ಬಂದಿದ್ದಾರೆ. ಅದರಲ್ಲಿ ಪ್ರದೀಪ್ ಕುಮಾರ್ ಆಚಾರ್ಯರವರು ಕೂಡ ಕೆನಡಾದಲ್ಲಿ ನಡೆದಂತಹ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ, ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದದ್ದು ಮಾತ್ರ ಅಲ್ಲದೆ 450 ಕ್ರೀಡಾಪಟುಗಳ ಮಧ್ಯೆ ಅವರು ಬೆಸ್ಟ್ ಲಿಫ್ಟರ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಬಹಳ ಜನಪ್ರಿಯವಾಗಿ ಮೂಡಿ ಬರ್ತಾ ಇದೆ ಪವರ್ ಲಿಫ್ಟಿಂಗ್ ಕ್ರೀಡೆ. ಪವರ್ ಲಿಫ್ಟಿಂಗ್ ಕ್ರೀಡೆಯ ಒಂದು ಅಂಗ ಇದು ಬೆಂಚ್ ಪ್ರೆಸ್ ಸ್ಪರ್ಧೆ. ಇದರಲ್ಲಿ ಪವರ್ ಲಿಫ್ಟಿಂಗ್ ನಲ್ಲಿ ಹೌದು, ಪವರ್ ಲಿಫ್ಟಿಂಗ್ ನಲ್ಲಿ ಸ್ಕ್ವಾಟ್, ಬೆಂಚ್ ಪ್ರೆಸ್ ಮತ್ತು ಡೆಡ್ ಲಿಫ್ಟ್ ಅನ್ನುವ 3 ವಿಭಾಗ ಇದೆ. ಅದರಲ್ಲಿ ಬೆಂಚ್ ಪ್ರೆಸ್ ಸ್ಪರ್ಧೆ ಒಂದು ಸಪರೇಟ್ ಆಗಿ ಬೇರೆ ವಿಧದಲ್ಲಿ ನಡೀತಾ ಇದೆ. ಅದರಲ್ಲಿ ತುಂಬಾ ಜನ ಸ್ಪರ್ಧಾಳುಗಳು ಈಗ ಬರ್ತಾ ಇದ್ದಾರೆ. ಮುಖ್ಯವಾಗಿ ದೇಹದಾಢ್ಯ ಪಟುಗಳು ಕೂಡ ತುಂಬಾ ಆಕರ್ಷಿತರಾಗಿದ್ದಾರೆ. ನಮ್ಮ ರಾಜ್ಯ ಈಗ ಕಳೆದ 6 ವರ್ಷಗಳಿಂದ ನಮ್ಮ ದೇಶದಲ್ಲಿ ತಂಡ ಪ್ರಶಸ್ತಿಯನ್ನ ಆಮೂಲಾಗ್ರವಾಗಿ ಪಡೆಯುತ್ತಾ ಬರ್ತಾ ಇದೆ. ಬಹಳಷ್ಟು ಸಂತೋಷದ ವಿಚಾರ. ಈ ಬಾರಿ ಕೂಡ ತಂಡ ಪ್ರಶಸ್ತಿಯನ್ನು ಪಡೆಯುವಲ್ಲಿ ನಾವು ಸಫಲರಾಗ್ತೇವೆ ಅನ್ನೋ ಒಂದು ಭಾವನೆ ನಮ್ಮದು. ನವೆಂಬರ್ 23ರಿಂದ 26ರವರೆಗೆ ದೆಹಲಿಯಲ್ಲಿ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ನಡೆಯಲಿಕ್ಕಿದೆ. ಆ ಸ್ಪರ್ಧೆಗೆ ಈ ಒಂದು ಬೆಂಚ್ ಪ್ರೆಸ್ ನ ಮೂಲಕ ಚಾಂಪಿಯನ್ ಆದಂತವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡುವವರಿದ್ದಾರೆ. ಈ ಸರಿ ನಮಗೆ ಬಂದ ದಾಖಲಾತಿಗಳ ಪ್ರಕಾರ ಸುಮಾರು 500ಕ್ಕೂ ಮಿಕ್ಕಿ ಸ್ಪರ್ಧಾಳುಗಳು ಭಾಗವಹಿಸುವಂತ ನಿರೀಕ್ಷೆ ಇದೆ. ಇದು ಒಂದು ಇತಿಹಾಸ ಆಗಬಹುದು, ಒಂದು ದಾಖಲೆ ಆಗಬಹುದು. ಅದೇ ರೀತಿ ಒಂದು 50-60ಕ್ಕಿಂತಲೂ ಹೆಚ್ಚು ತೀರ್ಪುಗಾರರು ಮತ್ತು ಅಫಿಷಿಯಲ್ಸ್ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಪ್ರದೀಪ್ ಕುಮಾರ್ ಆಚಾರ್ಯರವರು ಸ್ಪರ್ಧೆಗೆ ಬೇಕಿದ್ದಂತಹ ಎಲ್ಲ ತಯಾರಿಗಳನ್ನು ಮಾಡಿರ್ತಾರೆ. ಬಂದಂಥ ಸ್ಪರ್ಧಾಳುಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮತ್ತು ಉತ್ತಮವಾದಂಥ ಸ್ಪರ್ಧೆಯನ್ನು ನೀಡಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಓಕೆ, ಒಟ್ಟಿನಲ್ಲಿ 2 ದಿನಗಳ ಕಾಲ ಈ ಒಂದು ಅದ್ಧೂರಿಯಾದಂತಹ ಕಾರ್ಯಕ್ರಮ ನಡೀತಾ ಇರುವಂತಹದ್ದು. ಎಸ್, ಪವರ್ ಲಿಫ್ಟಿಂಗ್ ನಮ್ಮ ಒಂದು ಕರ್ನಾಟಕ ಜಿಲ್ಲೆಯಲ್ಲಿ ಅಥವಾ ನಮ್ಮ ಮಂಗಳೂರಲ್ಲಿ ಹೇಗೆ ಬೆಳೀತಾ ಇದೆ?
ಎಲ್ಲ ಕ್ರೀಡಾ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿದೆ. ಅಂದರೆ ಎಲ್ಲ ಕ್ರೀಡಾ ಸಂಸ್ಥೆಗಳ ರಾಜ್ಯ ಆಫೀಸ್ ಮುಖ್ಯ ಕಚೇರಿಗಳು ಬೆಂಗಳೂರಿನಲ್ಲಿದೆ. ಆದರೆ ಪವರ್ ಲಿಫ್ಟಿಂಗ್ನಲ್ಲಿ ಮಾತ್ರ ನಾವು ಮಂಗಳೂರಿನಲ್ಲಿ ಅದನ್ನು ಹೊಂದಿದ್ದೀವಿ. ರಾಜ್ಯ ಸಂಸ್ಥೆ ನಮ್ಮ ಮಂಗಳೂರಿನಲ್ಲಿದೆ. ಬೇರೆ ಯಾವುದೇ ಕ್ರೀಡೆಗಳಿಗೆ ಹೋಲಿಸಿದರೆ ಅಂದರೆ ನಮ್ಮ ಇಲಾಖೆಯಲ್ಲಿ ನಮಗೆ ಬರುವಂಥ ಒಂದು ಹೆಸರಿನಲ್ಲಿ ಪವರ್ ಲಿಫ್ಟಿಂಗ್ ಕ್ರೀಡೆ ಪ್ರತಿ ವರ್ಷ ಒಳ್ಳೆಯ ಸ್ಪರ್ಧೆಗಳನ್ನು ಆಯೋಜಿಸ್ತಾ ಬರ್ತಿದ್ದೇವೆ. 1983, 93, 2003, 2013 ಈ ರೀತಿ 10 ವರ್ಷಕ್ಕೊಮ್ಮೆ ನಾವು ಒಂದು ರಾಷ್ಟ್ರೀಯ ಸ್ಪರ್ಧೆಯನ್ನು ನಡೆಸ್ತಾ ಬರ್ತಾ ಇದ್ದೇವೆ ನಗರದ ಟೌನ್ ಹಾಲ್ನಲ್ಲಿ. ಆ ಸ್ಪರ್ಧೆಯನ್ನು ನಾವು 10 ವರ್ಷ ಯಾರು ಅಷ್ಟು ಚೆನ್ನಾಗಿ ನಡೆಸಲಿಕ್ಕೆ ಸಾಧ್ಯ ಆಗಬಾರ್ದು ಅನ್ನೋ ಒಂದು ಒಳ್ಳೆಯ ಒಂದು ಉದ್ದೇಶ ಕಾಂಪಿಟೇಷನ್ ಅಲ್ಲಿ ನಾವು ಸ್ಪರ್ಧೆ ಅಷ್ಟು ಅಚ್ಚುಕಟ್ಟಾಗಿ ಉತ್ತಮ ಸಂಘಟನೆ ಮಾಡ್ತಾ ಬರ್ತಿದ್ದೇವೆ. ಇನ್ನು 2023ಕ್ಕೆ ಸ್ಪರ್ಧೆ ಇದೆ. ಅದನ್ನೊಂದು 2 ನಮ್ಮ ಬಾಲಾಂಜನೇಯ ಜಿಮ್ನೇಸಿಯಂನ 75ನೇ ವರ್ಷದ ಅಂಗವಾಗಿ ನಾವು ಅದನ್ನು 21ಕ್ಕೆ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಯಾವುದೇ ಒಂದು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಸ್ಪರ್ಧೆ ನಡೆದಿದೆ ಅಂತ ಹೇಳಿದರೆ ಅದು ಮಂಗಳೂರಿನಲ್ಲಿ 1995ರಲ್ಲಿ ಏಷ್ಯನ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಜಿಲ್ಲಾ ಕೇಂದ್ರದಲ್ಲಿ ಯಾವುದೇ ಒಂದು ಅಂತಾರಾಷ್ಟ್ರೀಯ ಸ್ಪರ್ಧೆ ನಡೆದಿದೆ ಅಂದರೆ ಅದು ಪವರ್ ಲಿಫ್ಟಿಂಗ್ನಲ್ಲಿ. ಪ್ರತಿ ವರ್ಷ ನಾವು ಒಳ್ಳೆಯ ರೀತಿಯ ಸಂಘಟನೆ ಕೂಡ ಮಾಡ್ತೇವೆ. ಅದೇ ರೀತಿ ತಂಡವನ್ನು ನಮ್ಮ ತಂಡದ ಕ್ರೀಡಾಪಟುಗಳು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಗವಹಿಸ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಗವಹಿಸಿ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರ್ತಾ ಇದ್ದಾರೆ. ಓಕೆ, ಅಂದರೆ ಒಂದು ಸಾಧನೆಯನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ ಪ್ರದೀಪ್ ಆಚಾರ್ಯ ಸರ್ ಹತ್ರ ಬರ್ತೀನಿ. ಸಾಕಷ್ಟು ಸಾಧನೆಗಳನ್ನು ಮಾಡಿ ಚಿನ್ನದ ಪದಕಗಳನ್ನು ಬೇಟೆಯಾಡಿ ಈ ಒಂದು ಪವರ್ ಲಿಫ್ಟಿಂಗ್ನಲ್ಲಿ ಹೆಸರನ್ನು ಮಾಡಿದಂಥವ್ರು ನೀವು. ಜೊತೆಗೆ ಏನು ಬೆಸ್ಟ್ ಲಿಫ್ಟಿಂಗ್ ಅನ್ನುವಂಥ ಒಂದು ಹೆಸರನ್ನು ಕೂಡ ಪಡ್ಕೊಂಡಿದ್ದೀರಾ. ಹೇಗೆ ನಿಮಗೆ ಈ ಪವರ್ ಲಿಫ್ಟಿಂಗಲ್ಲಿ ಹೇಗೆ ಆಸಕ್ತಿ ಬಂತು? ನನಗೆ ಅಂದರೆ 10th ಇರುವಾಗಲೇ ನಾನು ಒಂದು ಎಕ್ಸಸೈಸ್ಗೆ ಮತ್ತು ಆರೋಗ್ಯ ಮತ್ತು ದೇಹವನ್ನು ಫಿಟ್ ಇಟ್ಕೊಳ್ಳೋ ಬಗ್ಗೆ ನನಗೆ ಆವಾಗಲೇ ಆಸಕ್ತಿ ಇತ್ತು. ನಾನು ದಿನದ ಮನೆಯಲ್ಲೇ ಪುಷಪ್ಸ್ ಮಾಡಲಿಕ್ಕೆಲ್ಲ ನನ್ನ ಮನೆಯಲ್ಲೇ ವ್ಯವಸ್ಥೆ ಮಾಡಿದ್ದೆ ನಾನು. ಸೊ ಅಲ್ಲಿಂದಲೇ ನನಗೆ ಅದೊಂದು ಆರೋಗ್ಯ ಮತ್ತು ಅದೊಂದು ಬೇಸಿಕ್ ಫೌಂಡೇಶನ್ ಇತ್ತು. ಮತ್ತು ಸ್ವಲ್ಪ ಆಮೇಲೆ ಡಿಗ್ರಿಗೆ ಕಾಲೇಜಸ್ ಎಲ್ಲ ಹೋಗುವಾಗ ಜಸ್ಟ್ ನಾನು ಜಿಮ್ಗೆ ಅಟ್ರಾಕ್ಟ್ ಆಗಿದ್ದೆ ಮತ್ತು ಅಲ್ಲಿ ಎಕ್ಸಸೈಸ್ ಮಾಡ್ತಿದ್ದೆ. ಬಟ್ ಯಾವತ್ತೂ ನಾನು ಅದೊಂದು ಬೇರೆಯವರಿಗೆ ಚೆಂದ ಕಾಣಬೇಕಂತ ಮಾಡಲಿಲ್ಲ. ಅದೊಂದು ಪ್ಯಾಷನ್ ಇತ್ತು ಒಳಗಡೆ, ದೇಹದಂಡನೆ ಆಗಲಿ, ಆಮೇಲೆ ಫಿಟ್ ಆಗಿರ್ಬೇಕಂತ ಆಗಲಿ, ಆರೋಗ್ಯ ಚೆನ್ನಾಗಿರ್ಬೇಕಂತ ಅದೊಂದು ಪ್ಯಾಷನ್ ಇತ್ತು. ನಾನು ಡಿಗ್ರಿ ಮುಗಿಸಿದ ಕೂಡಲೇ ನಾವು ಮಂಗಳೂರಿಗೆ ನಾನು ಇದ್ದಾದೆ. ಅಷ್ಟೊತ್ತಿಗೆ ಆಗುವಾಗ ಸಿಲ್ವಾಸ್ ಜಿಮ್ಮಲ್ಲಿ ವಿನ್ಸೆಂಟ್ ಪ್ರಕಾಶ್ ಕಾರ್ಲೋಸ್ ಅವರು ನನ್ನನ್ನು ಇಲ್ಲಿ ಇದಕ್ಕೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅವರು ಲಂಡನ್ ಕಾಮನ್ವೆಲ್ತಿಂದ ಮೆಡಲ್ ಪಡೆದು ಅವರಿಗೆ ಮಂಗಳೂರಲ್ಲಿ ಮೆರವಣಿಗೆ ಆಗ್ತಾಯಿತ್ತು. ಅದನ್ನು ನಾನು ಇನ್ನು ನನಗೂ ಈ ರೀತಿ ಅಚೀವ್ ಮಾಡಬೇಕಂತೇಳಿ ಅವ್ರ ಹತ್ರ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು. ಹೌದು, 2010-11ರಲ್ಲಿ ಹೀಗೆ. ಬಟ್ ಅಲ್ಲಿ ಸ್ಟಾರ್ಟ್ ಮಾಡಿದವನು ನಾನು ಯಾವುದು ಒಂದು ಈವೆಂಟ್ ಕೂಡ ನಾನು ಮಿಸ್ ಮಾಡಲಿಲ್ಲ. ಸೊ ಅದು ನನಗೆ ಪ್ಯಾಷನ್ ಆಗಿ ಬಂದಿದೆ. ಸೊ ಅದನ್ನು ಈಗ ಕೂಡ ನಾನು ಬಹಳ ಖುಷಿಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೆ. ಓಕೆ, ಹಾಗೆ ಪ್ಯಾಷನ್ ಆಗಿ ಬಂದಿದ್ದು ಇವಾಗ ಏನು ಸಾಧನೆಯ ಹಾದಿಯವರೆಗೆ ಮುನ್ನುಗ್ತಾ ಇದ್ದೀರಾ. ಓಕೆ, ಇನ್ನಷ್ಟು ಈ ಒಂದು ಪವರ್ ಲಿಫ್ಟಿಂಗ್ನ ಕುರಿತು ನಿಮ್ಮಿಬ್ಬರ ಜೊತೆ ಮಾತಾಡ್ತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಕುರಿತು ಕೂಡ ನಿಮ್ಮಿಂದ ಸಂಪೂರ್ಣವಾದ ಮಾಹಿತಿ ವೀಕ್ಷಕರಿಗೆ ಕೂಡ ಸಿಗುವಂತಾಗಲಿ. ಆದರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಆಚಾರ್ಯ ಸರ್, ನೀವು ಹೇಳ್ತಾ ಇದ್ರಿ ನಿಮ್ಮಲ್ಲಿ ಹೀಗೆ ಆಸಕ್ತಿ ಬಂತು ಅಂತ ಕೇಳಿದಾಗ ನೀವು ಒಂದಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ಇಟ್ರಿ. ಈ ಒಂದು ಪ್ರಸ್ತುತ ನಾಳೆ ಮತ್ತು ನಾಡಿದ್ದು ನಡೀತಾ ಇರುವಂತಹ ಕಾರ್ಯಕ್ರಮದ ಕುರಿತಾಗಿ ನೀವೇನು ಹೇಳ್ತೀರಾ? ನಾನು ಸೆಪ್ಟೆಂಬರಲ್ಲಿ ನಾನು ಕೆನಡಾದಲ್ಲಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಮುಗಿಸಿ ಬಂದದ್ದು. ಅದಾದ ಕೂಡಲೇ ಸರ್ ಇವರು ನನ್ನ ಗುರುಗಳು ನನಗೆ ಒಂದು ಚಾಂಪಿಯನ್ಶಿಪ್ ವಹಿಸ್ಕೊಂಡು ನಾನೇ ಕೇಳಿದ್ದೆ. ಯಾಕಂತ ಹೇಳಿದರೆ ನಾನು 8 ಇಯರ್ಸಿಂದ ನನಗೆ ಪವರ್ ಲಿಫ್ಟಿಂಗೇ ಎಲ್ಲ ಕೊಟ್ಟಿದ್ದೆ. ಸೊ ನನಗೆ ಇನ್ನೂ ಅದರಲ್ಲಿ ಹೆಚ್ಚು ಇನ್ವಾಲ್ವ್ ಆಗಬೇಕು ಮತ್ತು ನನಗೂ ಅದನ್ನು ಆರ್ಗನೈಸ್ ಮಾಡಲಿಕ್ಕೆ ನನಗೆ ಚಾಲೆಂಜಿಂಗ್ ಆಗಿ ಆಕ್ಸೆಪ್ಟ್ ಮಾಡಬೇಕಂತ ಸರ್ ಹತ್ರ ಕೇಳಿದಾಗ ಸರ್ ಒಪ್ಕೊಂಡ್ರು, ನನಗೊಂದು ಅವಕಾಶ ಕೊಟ್ಟರು. ಅದೇ ಡೇಟ್ ನಾನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದೆ ನಿಜವಾಗಿ. ಯಾಕಂತ ಹೇಳಿದರೆ ನ್ಯಾಷನಲ್ ಇವೆಂಟ್ನ 1 ತಿಂಗಳ ಮೊದಲೇ ನಾವು ಆರ್ಗನೈಸ್ ಮಾಡಬೇಕು. ಬಟ್ ಒಂದು ಹಾರ್ಡ್ಲಿ 3 ವೀಕ್ಸ್ ಇದೆ. ಸೊ
ಸೊ ಅಂದರೆ ನಮಗೆ ಅದು ಅರೇಂಜ್ಮೆಂಟ್ಸಿಗೆ ಸ್ವಲ್ಪ ಕಷ್ಟ ಆಯಿತು. ಸೊ ಮತ್ತು ಡೇಟ್ಸ್ ಪೋಸ್ಟ್ಪೋನ್ ಮಾಡಿ ಇವತ್ತು ನಾಳೆ ಮತ್ತು ನಾಡಿದ್ದು ಅಂದರೆ 8-9ಕ್ಕೆ ನಾವು ಡೇಟ್ ಫಿಕ್ಸ್ ಮಾಡಿದ್ದೇವೆ. ಆಲ್ರೆಡಿ ತಯಾರಿ ಎಲ್ಲ ಆಲ್ಮೋಸ್ಟ್ ಆಗಿದೆ. ನಾವೀಗ ಅಲ್ಲಿಂದಲೇ ಬಂದದ್ದು. ಅದರ ಮೇನ್ ಸ್ಪಾನ್ಸರ್ ಆಗಿ ಬ್ಯಾಂಕ್ ಆಫ್ ಬರೋಡಾದವರು ಇದ್ದಾರೆ. ಫಸ್ಟ್ ಟೈಮ್ ನಮಗೆ ಒಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ನಮಗೊಂದು ಪವರ್ ಲಿಫ್ಟಿಂಗ್ ಬೆಳೆಯೋದಕ್ಕೋಸ್ಕರ ನಮಗೆ ಅಷ್ಟು ದೊಡ್ಡ ಒಂದು ಅದು ಒಂದು ನ್ಯಾಷನಲೈಸ್ ಬ್ಯಾಂಕ್ ಒಂದು ನಮಗೆ ಒಂದು ಟೈಟಲ್ ಸ್ಪಾನ್ಸರ್ ಆಗಿ ಬಂದಿದ್ದಾರೆ. ಅದಲ್ಲದೆ SL ಶೇಟ್ ಹಾಗೂ ನಮ್ಮ SKF ಎಲಿಕ್ಸರ್ ಅವರು ಕೂಡ ಕೋಸ್ಪಾನ್ಸರ್ಸ್ ಆಗಿದ್ದಾರೆ. ಸೊ ಅವರಿಲ್ಲದೆ ನಮಗೆ ಅವರದ್ದೊಂದು ಸಪೋರ್ಟೇ ನಮಗೆ ಈ ರೀತಿಯ ಒಂದು ಚಾಂಪಿಯನ್ಶಿಪ್ ಬಾರಿ ಒಂದು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಇರುವಂಥದ್ದು. ಓಕೆ ಎಸ್ ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ವಯೋಮಿತಿಯ ಆಧಾರದ ಮೇಲೆ ಏನಾದರೂ ಕಾರ್ಯಕ್ರಮ ನಡೀತಾ ಇದೆಯಾ, ಹೇಗೆ? ಹೌದು, ಈ ಸ್ಪರ್ಧೆಯಲ್ಲಿ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್, ಮಾಸ್ಟರ್ಸ್ ಅಂತ ಹೇಳಿದರೆ 40 ವರ್ಷಕ್ಕಿಂತ ಮೇಲ್ಪಟ್ಟು, 50 ವರ್ಷಕ್ಕಿಂತ ಮೇಲ್ಪಟ್ಟು, 60 ವರ್ಷಕ್ಕಿಂತ ಮೇಲ್ಪಟ್ಟು ಮತ್ತು 70 ವರ್ಷಕ್ಕಿಂತ ಮೇಲ್ಪಟ್ಟು, ಒಟ್ಟು ಮಾಸ್ಟರ್ಸಲ್ಲಿ 4 ವಿಭಾಗ ಇದೆ. ಎಲ್ಲ ಸೇರಿ ಒಂದು ಸ್ಪರ್ಧೆ ನಡೀತದೆ. ಪ್ರತಿಯೊಂದು ವಿಭಾಗದಲ್ಲಿ ಕೂಡ ದೇಹ ತೂಕ ವಿಭಾಗ ಇದೆ. ಪುರುಷರಲ್ಲಿ 8 ಮತ್ತು ಸಬ್ ಜೂನಿಯರ್ ಮತ್ತು ಜೂನಿಯರಲ್ಲಿ 9 ಒಂದು ಸೇರ್ತದೆ. ಅಂದರೆ ಸಬ್ ಜೂನಿಯರ್ ವಿಭಾಗದಲ್ಲಿ 53 kg ಅದೊಂದು ಇದಾಗ್ತದೆ. ಸೀನಿಯರ್ನಿಂದ ಮಾಸ್ಟರ್ವರೆಗೆ ಇರೋದಿಲ್ಲ ಅದು. ಸಬ್ ಜೂನಿಯರ್ ಮತ್ತು ಜೂನಿಯರ್ನಲ್ಲಿ 53 kg ಅದು ಒಂದು ಎಕ್ಸ್ಟ್ರಾ ಆ್ಯಡ್ ಆಗ್ತದೆ. ಅದೇ ರೀತಿ ಮಹಿಳೆಯರ ವಿಭಾಗದಲ್ಲಿ 7, ಸಬ್ ಜೂನಿಯರ್ ಮತ್ತು ಜೂನಿಯರ್ ವಿಭಾಗದಲ್ಲಿ 43 kg ಅದರಲ್ಲೂ ಆ್ಯಡ್ ಆಗ್ತದೆ. ಸೊ ಅದರಲ್ಲಿ 8 ಆಗ್ತದೆ. ಈ ರೀತಿ ವಿವಿಧ ದೇಹ ತೂಕ ವಿಭಾಗದಲ್ಲಿ ವಿವಿಧ ವಯೋಮಿತಿಯ ಸ್ಪರ್ಧೆ. ಒಟ್ಟು ಕಡಿಮೆ ಅಂದರೆ 500ಕ್ಕಿಂತಲೂ ಮಿಕ್ಕಿ ಸ್ಪರ್ಧಾಳುಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ. ಇದರಲ್ಲಿ ನಾವು ನಮ್ಮ ಕರ್ನಾಟಕದ ತಂಡವನ್ನು ಆಯ್ಕೆ ಮಾಡ್ತೇವೆ. ಕಳೆದ 6 ವರ್ಷಗಳಿಂದ ನಾವೇ ತಂಡ ಪ್ರಶಸ್ತಿಯನ್ನು ಕರ್ನಾಟಕವೇ ಪಡೆದುಕೊಂಡಿದೆ, ಸಮಗ್ರ ತಂಡ ಪ್ರಶಸ್ತಿ. ಈ ಬಾರಿ ಕೂಡ ನಾವು ಒಳ್ಳೆಯ ಸಾಧನೆಯನ್ನು ಮಾಡಿ ಕರ್ನಾಟಕವೇ ತಂಡ ಪ್ರಶಸ್ತಿಯನ್ನು ಪಡೆಯುವಂಥ ಒಂದು ಸಾಧ್ಯತೆ ಇದೆ. ಅದಕ್ಕೆ ಕ್ರೀಡಾಭಿಮಾನಿಗಳ ಆಶೀರ್ವಾದ ಕೂಡ ಬೇಕಾಗಿದೆ. ಈಗಾಗಲೇ ಈ ಸ್ಪರ್ಧೆಯನ್ನು ಪ್ರಾಯೋಜಿಸಲು ಹಲವಾರು ಪ್ರಾಯೋಜಕರು ಮುಂದೆ ಬಂದಿದ್ದಾರೆ. ಭಾಳಷ್ಟು ಸಂತೋಷದ ವಿಚಾರ. ಸರ್ಕಾರದಿಂದ ನಮಗೆ ಅಂತಹ ಹೇಳಿಕೊಳ್ಳುವಷ್ಟು ನಮಗೇನು ಪ್ರೋತ್ಸಾಹ ಸಿಗದಿದ್ದರೂ ಕೂಡ ಇಂಥ ಪ್ರಾಯೋಜಕತ್ವದಿಂದ ಸ್ಪರ್ಧೆ ನಡೀತಾ ಇದೆ. ಓಕೆ, ಈ ಒಂದು ವಯೋಮಿತಿಯ ಆಧಾರದ ಮೇಲೆ ಕೂಡ ಈ ಒಂದು ಸ್ಪರ್ಧೆಗಳು ನಡೀತಾ ಇರುವಂಥದ್ದು. ಸ್ಪರ್ಧಾಳುಗಳು ಮುಂದೆ ಈ ಒಂದು ಚಾಂಪಿಯನ್ಶಿಪ್ ಪಡೆದುಕೊಂಡ ನಂತರ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಅವಕಾಶಗಳಿರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಸ್ಪರ್ಧಾಳುಗಳಿಗೆ ಈಗ ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಪ್ರತಿ ವರ್ಷ ರೈಲ್ವೆಯಲ್ಲಿ ಅಪಾಯಿಂಟ್ಮೆಂಟ್ ನಡೀತಾ ಇದೆ. ಅದಲ್ಲದೆ ಕಳೆದ ಬಾರಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ 4 ಜನ ಪವರ್ ಲಿಫ್ಟರ್ನವರಿಗೆ ನೌಕರಿ ದೊರಕಿದೆ. ಅದಲ್ಲದೆ ರೈಲ್ವೆಯಲ್ಲಿ ಕೂಡ ನಮ್ಮ ಕರ್ನಾಟಕದ 2 ಈಗಾಗಲೇ ಕಳೆದ ವರ್ಷವೇ ರೈಲ್ವೆಯಲ್ಲಿ ಭರ್ತಿ ಹೊಂದಿದ್ದಾರೆ. ಮುಂದಕ್ಕೂ ಅದರಲ್ಲಿ ಬೇಡಿಕೆ ಬರ್ತಾ ಇರ್ತದೆ. ಯಾಕೆಂತ ಹೇಳಿದರೆ ಸೀನಿಯರ್ನವರು ಇದರಿಂದ ನಿವೃತ್ತಿ ಹೊಂದ್ತಾ ಇರ್ತಾರೆ. ಅದೇ ರೀತಿ ಬರ್ತಾ ಇದೆ. ಈ 2 ವಿಭಾಗಗಳಲ್ಲಿ ಈಗ ರಾಜ್ಯದಲ್ಲಿ ಅರಣ್ಯ ಇಲಾಖೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರೈಲ್ವೆ ಇಲಾಖೆ ಈಗಾಗಲೇ ಪವರ್ ಲಿಫ್ಟಿಂಗ್ ಅಪಾಯಿಂಟ್ಮೆಂಟ್ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಮುಂದಕ್ಕೆ ಈ ಹಿಂದೆ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಅವರಿಗೆ ಕೂಡ ನಾವು ಪತ್ರಗಳನ್ನು ಬರೆದು ಅವರಲ್ಲಿ ಕೂಡ ಅಪಾಯಿಂಟ್ಮೆಂಟ್ ಸ್ಪೋರ್ಟ್ಸ್ ಮ್ಯಾನ್ಗಳನ್ನು ಇಡಬೇಕಂತೇಳಿ ನಾವು ಒತ್ತಾಯ ಮಾಡುವವರಿದ್ದೇವೆ. ಈ ರೀತಿಯಾಗಿ ಒಂದು ರೀತಿಯಲ್ಲಿ ಉದ್ಯೋಗದ ಭರವಸೆ ಕ್ರೀಡಾಪಟುಗಳಿಗೆ ಸಿಗ್ತಾ ಇದೆ ಚಿಕ್ಕ ಮಟ್ಟಿನಲ್ಲಿ. ಇನ್ನೊಂದು ರೀತಿಯಲ್ಲಿ ಈಗ ಸ್ಕಾಲರ್ಶಿಪ್ ಕ್ರೀಡಾಪಟುಗಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಡಿಗ್ರಿ ಮಾಡುವವರಿಗೆ, ಪ್ರೊಫೆಷನಲ್ ವೃತ್ತಿ ತರಬೇತಿಯನ್ನು ಪಡೆಯುವವರಿಗೆಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಅದೇ ರೀತಿ ಸರ್ಕಾರ ಪ್ರತಿ ವರ್ಷ 2014ರವರೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜೇತರಿಗೆ ನಗದು ಬಹುಮಾನವನ್ನು ಕೊಡ್ತಾ ಇತ್ತು. ಅದು 2014ರಿಂದ ಅದನ್ನು ಬಂದ್ ಮಾಡಿದೆ. ಈಗಾಗಲೇ ಅವರೇನು ಕ್ರೀಡಾ ನೀತಿಯಲ್ಲಿ ತಿಳಿಸಿದ ಹಾಗೆ ಇವರಿಗೆಲ್ಲ ನಗದು ಬಹುಮಾನ ಕೊಡೋದಾದರೆ ಇವರೆಲ್ಲರೂ ಕೂಡ ಲಕ್ಷಾಧೀಶರು ಅಥವಾ ಕೋಟ್ಯಾಧೀಶರಾಗುವುದಿತ್ತು. ಆದರೆ 2014ರಿಂದ ಅದನ್ನು ಬಂದ್ ಮಾಡಿದ್ದಾರೆ. ಮುಂದೆ ನಮ್ಮ ಬೇಡಿಕೆ ಈ ನಿಟ್ಟಿನಲ್ಲಿ ಕೂಡ ಸಾಗುವ ಒಂದು ನಿರೀಕ್ಷೆ ಇದೆ. ಬೇಡಿಕೆಯನ್ನು ಮಾಡುವವರಿದ್ದೇವೆ. ಯಾಕೆ ಈ ಒಂದು ಸರ್ಕಾರ ಈ ಒಂದು ಕ್ರೀಡಾಪಟುಗಳಿಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದೆ
ಏನಾದರೂ ಹೇಳ್ಬೋದಾ? ಯಾಕೆಂತೇಳಿ ಹೇಳಿದರೆ, ಒಂದಾಗಿ ಕ್ರೀಡಾ ರಾಜಕಾರಣಿಗಳ ಅಥವಾ ಏನು ಮಂತ್ರಿ ಸಚಿವರುಗಳ ಮಕ್ಕಳು ಯಾರು ಕೂಡ ಈ ಕಬ್ಬಿಣ ಹೊರುವಂತಹ ಕಷ್ಟದ ಕ್ರೀಡೆಗಳಿಗೆ ಬರ್ತಾ ಇಲ್ಲ. ಇದೇನಿದ್ರು ಮಧ್ಯಮ ವರ್ಗದವರು ಮತ್ತು ಬಡ ಜನರು ಈ ಕ್ರೀಡೆಯನ್ನು ಮಾಡಿಕೊಂಡು ತನ್ನ ದೇಶಕ್ಕೆ ರಾಜ್ಯಕ್ಕೆ ಎಲ್ಲ ಹೆಸರು ತರ್ತಾ ಇದ್ದಾರೆ. ಅವರು ಯಾರು ಈ ಫೀಲ್ಡಿಗೆ ಬಂದರೆ ಅವರಿಗೆ ಕಷ್ಟ ಗೊತ್ತಾಗ್ತದೆ. ಹೌದು, ಆ ರೀತಿಯಾಗಿ. ಎಸ್ ಪ್ರದೀಪ್ ಆಚಾರ್ಯ ಸರ್, ನಿಮ್ಮ ಹತ್ರ ಬರೋದಾದರೆ ಈ ಒಂದು ಏನು ಪವರ್ ಲಿಫ್ಟಿಂಗ್ ಅನ್ನುವಂಥದ್ದು ಎಷ್ಟು ಏಜಿಂದ ಕಲಿತಾ ಹೋಗ್ಬೋದು? ಯಾವ ಒಂದು ವಯೋಮಿತಿಯಿಂದ, ಮಕ್ಕಳಿಂದ ಯಾವ ವಯೋಮಿತಿಯಿಂದ ಕಲಿತಾ ಹೋಗ್ಬೋದು? ಕಲಿಯೋಕ್ಕಿಂತ ಮುಂಚೆ ಅವರ ಒಂದು ದೇಹದ ಫಿಟ್ನೆಸ್ ಹೇಗಿರಬೇಕು ತಿಳಿಸ್ಕೊಳ್ಳಿ. ಪವರ್ ಲಿಫ್ಟಿಂಗ್ ಅಂದರೆ ಅದಕ್ಕೆ ಕೋಚ್ ಇದ್ದರೆ ಮಾತ್ರ ಅಲ್ಲಿ ಪವರ್ ಲಿಫ್ಟಿಂಗ್ ಮಾಡಲಿಕ್ಕೆ, ಅಂದರೆ ಆ್ಯಸ್ ಎ ಬಿಗಿನರ್ಗೆ ಅಲ್ಲಿ ಪ್ರತಿಯೊಂದು ಮೂಮೆಂಟ್ಸ್ ಕೂಡ ಅದು ಲೈನಲ್ಲಿ ಇರಬೇಕಾಗ್ತದೆ. ಸೊ ಏನಾಗ್ತದೆ ಅಂತ ಹೇಳಿದರೆ, ಸಣ್ಣ ಮಕ್ಕಳು ಸ್ಟಾರ್ಟ್ ಮಾಡಿದರೆ ಅವರು ತಪ್ಪು ಮಾಡೋದು ಜಾಸ್ತಿ ಆಗ್ತದೆ. ಆಮೇಲೆ ದೇ ಆರ್ ಪ್ರೋನ್ ಟು ಇಂಜುರಿ. ಅಂದರೆ ಅವ್ರದ್ದು ವೆರಿ ಸೆನ್ಸಿಟಿವ್ ಇರ್ತಾರೆ. ಆಮೇಲೆ ಅವರು ಅಂದರೆ ಏಜ್ ಆಗ್ತಾ ನಮಗೆ ಅದು ಗೊತ್ತಾಗ್ತದೆ, ಸಣ್ಣ ಮೆಚ್ಯೂರಿಟಿ ಬರ್ತದೆ. ಆದರೆ ಸಣ್ಣ ಮಕ್ಕಳು ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ, ಒಂದು ರೈಟ್ ಕೋಚ್ ಅವರನ್ನು ಮಾನಿಟರ್ ಮಾಡ್ತಾನೆ ಇರಬೇಕಾಗ್ತದೆ. ಸೊ ಅವರು ಈಗ ನೋಡಿ, ನಮಗೆ ಯಾರಾದರೂ ಹೇಳಿಕೊಟ್ಟು ಹೋದರೆ ನಾನು ಒಬ್ಬನೇ ಮಾಡ್ಬೋದು. ಅದೇ ಸಣ್ಣ ಮಕ್ಕಳಿಗೆ ಹೇಳಿಕೊಟ್ಟು ಹೋದರೆ ಅವರು ಇನ್ನೊಮ್ಮೆ ತಪ್ಪು ಮಾಡ್ತಾ ಇರ್ತಾರೆ. ಅದು ಒಂದು ರೀಸನ್ಗೆ ಮಾತ್ರ ಅವರು ಅಂದರೆ ಒಂದು ಬಿಲೋ 15 ಎಲ್ಲ ಸ್ವಲ್ಪ ಜಾಗ್ರತೆ ಇರಬೇಕಾಗ್ತದೆ, ಅದೊಂದು ರೀಸನ್ಗೆ. ಬಟ್ ಸೈಂಟಿಫಿಕಲಿ ಒಂದು ಪವರ್ ಲಿಫ್ಟಿಂಗ್ ಅಥವಾ ವೆಯ್ಟ್ ಲಿಫ್ಟಿಂಗ್ ಅಥವಾ ವೆಯ್ಟ್ ಲಿಫ್ಟ್ ಮಾಡಿದರೆ ಹೈಟ್ ಮೇಲೆ ಗ್ರೋ ಆಗೋದಿಲ್ಲ ಅಂತೇಳಿ ಎಲ್ಲಿ ಕೂಡ ಪ್ರೂವ್ ಆಗಲಿಲ್ಲ. ಅದು ಜಸ್ಟ್ ಒಂದು ಜಿಮ್ಮಿಗೆಲ್ಲ ಹೋಗುವವರು ಸ್ವಲ್ಪ ಗಿಡ್ಡ ಇರ್ತಾರೆ, ಆಮೇಲೆ ಬಾಸ್ಕೆಟ್ಬಾಲ್ ಆಡೋರು ಸ್ವಲ್ಪ ಉದ್ದ ಇರ್ತಾರೆ. ಸೊ ಪೇರೆಂಟ್ಸ್ ಎಲ್ಲ ಅನ್ಕೊಳ್ತಾರೆ ಬಾಸ್ಕೆಟ್ಬಾಲ್ ಆಡೋದ್ರಿಂದ ಉದ್ದ ಆಗ್ತಾರೆ, ಜಿಮ್ಮಿಗೆ ಹೋದ್ರಿಂದ ಗಿಡ್ಡ ಆಗ್ತಾರೆ ಅಂತ. ಹಾಗಿದ್ರೆ ಯಾವುದು ಕೂಡ ಸೈನ್ಸ್, ಯಾವುದು ಕೂಡ ರಿಸರ್ಚ್ ಇಲ್ಲ. ಬಟ್ ಒಂದು ಸಣ್ಣ ಮಕ್ಕಳು ಸ್ಟಾರ್ಟ್ ಮಾಡುವಾಗ ಅವರಿಗೆ ಸ್ವಲ್ಪ ಇಂಜುರಿ ಪ್ರೋನ್, ಅವರಿಗೆ ಅದೊಂದು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಆ ರೀತಿ ಇರೋದ್ರಿಂದ ಅವರು ಸ್ವಲ್ಪ ಕೇರ್ ತಗೊಳ್ಬೇಕಾಗ್ತದೆ ಹಾಗೆ. ಬಟ್ ಅಂದ್ರೆ 15 ಎಬವ್, ನಮ್ಮದು 14 ಅಲ್ಲ ಸರ್, 14 ಎಬವ್ ಸ್ಕೂಲಲ್ಲಿ ಪವರ್ ಲಿಫ್ಟಿಂಗ್ ಆಲ್ರೆಡಿ ನ್ಯಾಷನಲಲ್ಲಿ ಇದೆ. 14 ಎಬವ್ ಅಂದರೆ 10 ಸ್ಕೂಲ್ ಪವರ್ ಲಿಫ್ಟಿಂಗ್ ಹೇಳ್ತಾರೆ, ಸ್ಕೂಲ್ ಪವರ್ ಲಿಫ್ಟಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದೆ, ಸ್ಟೇಟಿಂದ ಕೂಡ ಈ ಸ್ಟೇಜ್ ಇದು ಹೋಗ್ತದೆ, ಟೀಮ್ ಹೋಗ್ತದೆ. ಆಮೇಲೆ ಯೂನಿವರ್ಸಿಟಿ ಲೆವೆಲಲ್ಲಿ ಇದೆ. ಜಸ್ಟ್ ನಾವು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ VTU ಅವ್ರದ್ದು ಅದು VTU ಲೆವೆಲ್ ಇದು ಇವೆಂಟ್ ನಾವು ಆರ್ಗನೈಸ್ ಮಾಡಿದ್ವಿ, ನಾವೇ ಅದು ಮಾಡಿದ್ವಿ. ಆಮೇಲೆ ಅವರು ಅಲ್ಲಿ ವಿನ್ ಆದವರು ಆಲ್ ಇಂಡಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ, ಆಮೇಲೆ ವರ್ಲ್ಡ್ ಯೂನಿವರ್ಸಿಟಿಗೆ ಹೋಗ್ತಾರೆ. ಸೊ ಎಲ್ಲ ನಾವು ಇಲ್ಲಿ ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಇವೆಂಟ್ ಕಂಡಕ್ಟ್ ಮಾಡಿದರೆ ಅದು ನೆಕ್ಸ್ಟ್ ವಿನ್ನರ್ಸ್ ವರ್ಲ್ಡ್ ಲೆವೆಲ್ಗೆ ಕೂಡ ಹೋಗ್ತಾರೆ. ಸೊ ನಾನು ಕೂಡ ಒಂದು 2013 ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ದವನು. ಈಗ ನಾನು 14-15 ಒಂದು 5 ಇಯರ್ಸಿಂದ ನೇಷನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಓಕೆ, ಹಾಗಾದರೆ ಈ ಒಂದು ಏನು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019ಗೆ ಬರುವಂತಹ ಒಂದು ಸ್ಪರ್ಧಾಳುಗಳ ದೇಹದಾಢ್ಯ ಹೇಗಿರಬೇಕು, ಅವರ ಒಂದು ಫಿಟ್ನೆಸ್ ಹೇಗಿರಬೇಕು? ಸ್ಟೇಟ್ ಲೆವೆಲ್ಗೆ ಅಂತ ನೋಡಿ, ವರ್ಷದಲ್ಲಿ ಒಂದು ರೆಕಾರ್ಡ್ ಅಂತ ಇರ್ತದೆ. ಈಗ ಕ್ರಿಕೆಟಲ್ಲಿ ಆ ರೀತಿ ಬರೋದಿಲ್ಲ ಇದು. ಅಂದರೆ ಈಗ ಸಪೋಸ್ 66 kg ಜೂನಿಯರ್, ಸಬ್ ಜೂನಿಯರ್, ಸೀನಿಯರ್, ಮಾಸ್ಟರ್ಸ್ ಎಲ್ಲ ಇದೆ. ಸೊ ಸೀನಿಯರಲ್ಲಿ 66 kgಯಲ್ಲಿ ಲಾಸ್ಟ್ ಇಯರ್ ಒಂದು 120 kg ಬೆಂಚ್ ಪ್ರೆಸ್ ಮಾಡಿರ್ತಾನೆ. ಸೊ ಎಲ್ಲರೂ ಮೆಡಲ್ ಆಗಬೇಕಾದ್ರೆ ಒಂದು 120 kgಗಿಂತ ಜಾಸ್ತಿ ಮಾಡಬೇಕಂತೇಳಿ ಆ ರೀತಿ ವರ್ಷಗಟ್ಟಲೆ ಪ್ರಿಪೇರ್ ಆಗಿ ಬರ್ತಾರೆ. ಸೊ ಆ ರೀತಿ ಹೋಗ್ತದೆ. ಅಂದರೆ ಲಾಸ್ಟ್ ಇಯರ್ ಬಂದವನು ಪುನಃ ಅವನಿಗೆ ನ್ಯಾಷನಲ್ ಮಾಡಬೇಕಿರ್ತದೆ, ಇಂಟರ್ನ್ಯಾಷನಲ್ ಮಾಡಬೇಕಿರ್ತದೆ. ಸೊ ಅವನು ಈ ವರ್ಷ ಸ್ಟೇಟ್ ಮಾಡಲೇಬೇಕು. ಸೊ ಸ್ಟೇಟಲ್ಲಿ 120ಗಿಂತ ಅಂದರೆ ಒಂದು 120ಗಿಂತ ಜಾಸ್ತಿ ಮಾಡಿದರೆ ಮೆಡಲ್ ಆಗ್ತದೆ. ಮೆಡಲ್ ಆದರೆ ಮಾತ್ರ ನಾನು ನ್ಯಾಷನಲಿಗೆ ಹೋಗ್ಬೋದು ಅಂತ ಒಂದು ಪ್ರೀ ಪ್ಲಾನ್ ಇರ್ತದೆ. ಸೊ ಆ ರೀತಿ ನಮ್ಮ ಸ್ಟೇಟಲ್ಲಿ ದಾವಣಗೆರೆ, ಬ್ಯಾಂಗ್ಳೂರು, ಶಿವಮೊಗ್ಗ, ಕುಂದಾಪುರ, ಸೊ ಅಲ್ಲಿಂದೆಲ್ಲ ಅಥ್ಲೀಟ್ಸ್ ಬರ್ತಾರೆ, ಅಥ್ಲೆಟಿಕ್ಸ್ ಬರ್ತಾ ಇದ್ದಾರೆ. ಓಕೆ, ಎಸ್ ಸರ್, ಇವಾಗ ನಾನು ನಿಮ್ಮ ಹತ್ರ ಕೇಳೋದಾದರೆ ಓಕೆ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಈ ಒಂದು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಪನ್ನು ಏನು ಇವಾಗ ಸಾರ್ವಜನಿಕರು ಇದರಲ್ಲಿ ಒಂದು ಭಾಗವಹಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಮಾನದಂಡಗಳಿದೆ, ಹೇಗೆ ಅವರು ಭಾಗವಹಿಸಬಹುದು ಅಂತ? ಇದೊಂದು ರಾಜ್ಯ ಸ್ಪರ್ಧೆ ಆಗಿರೋದ್ರಿಂದಾಗಿ ಇದರಲ್ಲಿ ಜಿಲ್ಲಾ ತಂಡ
ಮತ್ತು ನಾವು ಇಂಡಿವಿಜುವಲ್ ಆಗಿ ಪ್ರತಿ ಜಿಮ್ನಾಜಿಯಂನವರಿಗೆ ನಾವು ಇದನ್ನು ಮುಕ್ತವಾಗಿಸಿದ್ದೇವೆ. ಯಾವುದೇ ಜಿಮ್ನಾಜಿಯಂ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮತ್ತು ಆಯಾ ಜಿಲ್ಲೆಯ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಒಟ್ಟಿಗೆ ಸಂಯೋಜನೆಗೊಂಡು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಇನ್ ಕೇಸ್ ಅವರು ಇಷ್ಟರವರೆಗೆ ಅದರಲ್ಲಿ ಸಂಯೋಜನೆಗೊಳ್ಳದಿದ್ದರೂ ಕೂಡ ಆನ್ ದ ಸ್ಪಾಟ್ ಅಲ್ಲಿಗೆ ಬಂದು ಜಿಲ್ಲೆಗೆ ಮತ್ತು ಸ್ಟೇಟ್ ಅಸೋಸಿಯೇಷನ್ಗೆ ಅಪ್ಲಿಕೇಶನ್ ಕೊಟ್ಟು ಅದು ಜಿಲ್ಲಾ ತಂಡದವರು ಅದಕ್ಕೆ ಜಿಲ್ಲಾ ಅಸೋಸಿಯೇಷನ್ನವರು ಅದಕ್ಕೆ ಒಪ್ಪಿದರೆ ಆ ಒಂದು ಜಿಮ್ನಾಜಿಯಮನ್ನು ನಾವು ಅಫಿಲಿಯೇಟ್ ಮಾಡಿಕೊಳ್ತೇವೆ. ಆ ಮೂಲಕ ಅವರು ಭಾಗವಹಿಸಬಹುದು. ಓಕೆ, ಅಂತ ಹೇಳಿದ್ರೆ ಸಾರ್ವಜನಿಕರು ಕೂಡ ಅದರಲ್ಲಿ ಭಾಗವಹಿಸಬಹುದು. ಆದರೆ ಆ ಒಂದು ಅಸೋಸಿಯೇಷನ್ ವ್ಯಾಯಾಮ ಶಾಲೆಯಿಂದ ಅಥವಾ ಜಿಮ್ನಾಜಿಯಂನಿಂದ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಓಕೆ, ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈ ಒಂದು ಪವರ್ ಲಿಫ್ಟಿಂಗ್ನ ಸ್ಥಾನಮಾನ ಆಗಿರ್ಬೋದು ಅಥವಾ ಜಾಗತಿಕದ ಮಟ್ಟದಲ್ಲಿ ಕೂಡ ಈ ಒಂದು ಪವರ್ ಲಿಫ್ಟಿಂಗ್ನ ಸ್ಥಾನಮಾನ ಹೇಗಿದೆ ಸರ್? ಪ್ರಸ್ತುತವಾಗಿ ನಾವು ನೋಡೋದಾದ್ರೆ ಹೇಗಿದೆ? ಜಾಗತಿಕ ಮಟ್ಟದಲ್ಲಿ ಈಗ ಹೇಳುವುದಾದರೆ 120ಕ್ಕೂ ಮಿಕ್ಕಿ ದೇಶಗಳು ಈ ಒಂದು ಪವರ್ ಲಿಫ್ಟಿಂಗಲ್ಲಿ ತೊಡಗಿದೆ. ಪ್ರತಿ ವರ್ಷ ಜಾಗತಿಕ ಮಟ್ಟದಲ್ಲಿ ಭಾಗವಹಿಸ್ತಾ ಬರ್ತಾ ಇದೆ. ಅದರಲ್ಲಿ ನಾವು ನಮ್ಮ ದೇಶದ ಮಟ್ಟಿಗೆ ಹೇಳುವುದಾದರೆ ಬೇರೆ ಯಾವುದೇ ಕ್ರೀಡೆಗಳಿಗೆ ಹೋಲಿಸಿದರೆ ಜಾಗತಿಕ ಮಟ್ಟದಲ್ಲಿ ಇರಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಯಾವುದೇ ಒಂದು ಕ್ರೀಡೆಗೆ ಹೋಲಿಸಿದರೆ ಅತಿ ಹೆಚ್ಚಿನ ಪದಕ ತರುವಂಥ ಕ್ರೀಡೆ ಅಂತ ಹೇಳಿದರೆ ಅದು ಪವರ್ ಲಿಫ್ಟಿಂಗ್ ಕ್ರೀಡೆ. ಉದಾಹರಣೆಗೆ ಮೊನ್ನೆ ನಾವು ಕಾಮನ್ವೆಲ್ತ್ನಲ್ಲಿ ಕೂಡ ನಮಗೆ 19 ಮೆಡಲ್ ಬಂದಿತ್ತು ನಮ್ಮ ದೇಶಕ್ಕೆ. ಅದೇ ರೀತಿ ಬೇರೆ ಯಾವುದೇ ಕ್ರೀಡೆಯಲ್ಲಿ ಅಷ್ಟು ಬರುವುದಿಲ್ಲ. ಅದೇ ರೀತಿ ನಾವು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಇರಲಿ ಅಥವಾ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಇರಲಿ ನಾವು ಅತಿ ಹೆಚ್ಚಿನ ಪದಕವನ್ನು ಗೆದ್ದು ತರ್ತೇವೆ. ಸೊ ಇದು ನಮ್ಮ ಸ್ಟ್ಯಾಂಡರ್ಡ್, ನಮ್ಮ ಜಾಗತಿಕ ಮಟ್ಟದಲ್ಲಿ. ಇನ್ನು ಭಾರತ ಮಟ್ಟದಲ್ಲಿ ನಾವು ಹೇಳೋದಾದರೆ ನಾವು ಬೆಂಚ್ ಪ್ರೆಸ್ನಲ್ಲಿ 5-6 ವರ್ಷದಿಂದ ನಾವು ಚಾಂಪಿಯನ್ಸ್. ಒಂದು ಸಮಯದಲ್ಲಿ ನಮ್ಮ ಭಾರತ ತಂಡದಲ್ಲಿ ಕ್ರಿಕೆಟ್ ತಂಡದಲ್ಲಿ ಹೇಗೆ ನಮ್ಮ ಕರ್ನಾಟಕದ 6 ಜನ 7 ಜನ ಸ್ಪರ್ಧಾಳುಗಳಿದ್ರೋ ಅದೇ ರೀತಿ ಪವರ್ ಲಿಫ್ಟಿಂಗ್ನಲ್ಲಿ ಕೂಡ 5-6 ಜನ ಕಡಿಮೆ ಪಕ್ಷ ಒಂದು ತಂಡದಲ್ಲಿ, ಅಂದರೆ 9 ಜನರ ತಂಡದಲ್ಲಿ 8 ಜನರ ತಂಡದಲ್ಲಿ ನಾವು 5 ಜನ ಕರ್ನಾಟಕದವರೇ ಇರ್ತಿದ್ರು. ಅದರಲ್ಲಿ ನಮ್ಮ ಈ ಹಿಂದೆ ಪ್ರಥಮ ನಮ್ಮ ಭಾರತ ತಂಡ ಅಮೆರಿಕಕ್ಕೆ ಹೋದಾಗ ಭಾಗವಹಿಸಿದ ಕಮಲಾಕ್ಷ ಮೀನ್ ಇರ್ಬೋದು, ಅವರು ಪ್ರಪ್ರಥಮವಾಗಿ ಹೋದವರು. ಅದೇ ರೀತಿ ನಾವು ನಮ್ಮ ಕರ್ನಾಟಕದ ಹಿರಿಮೆಯನ್ನು ಇಷ್ಟವರೆಗೆ ಬಿಟ್ಟುಕೊಟ್ಟಿಲ್ಲ, ಒಂದು ಘನತೆಯ ಸ್ಥಾನದಲ್ಲಿ ನಾವು ಬೆಳೆಸ್ತಾ ಬಂದಿದೆ. ಸೊ ಈ ರೀತಿಯಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಹೇಳೋದಾದ್ರೆ ನಮ್ಮ ಮಂಗಳೂರು ಅಥವಾ ರಾಜ್ಯ ಮಟ್ಟದಲ್ಲಿ ಹೇಳೋದಾದ್ರೆ ನಮ್ಮ ಮಂಗಳೂರು ಒಳ್ಳೆಯ ಸ್ಥಾನದಲ್ಲಿದೆ. ಅದರಲ್ಲಿ ನಾವು 44 ವರ್ಷದಿಂದ ನಾವು ಬಾಲಾಂಜನೇಯ ಜಿಮ್ನೇಸಿಯಂ, ನಮ್ಮ ಮಂಗಳೂರಿನ ಬಾಲಾಂಜನೇಯ ಜಿಮ್ನೇಸಿಯಂ ತಂಡ ಪ್ರಶಸ್ತಿ ಪಡಿತಾ ಬರ್ತಾ ಇದೆ. ಈ ರೀತಿಯಾಗಿದೆ ಪರಂಪರೆ ನಮ್ದು ಪವರ್ ಲಿಫ್ಟಿಂಗ್ ನಲ್ಲಿ ಇದೆ. ಪವರ್ ಲಿಫ್ಟಿಂಗ್ ಅಲ್ಲಿ ಈ ರೀತಿಯಾದಂತಹ ಒಂದು ಪರಂಪರೆನ ಬೆಳೆಸ್ಕೊಂಡು ಬರ್ತಾ ಇದ್ರ ಎಲ್ಲೂ ಕೂಡ ಸ್ಥಾನಮಾನವನ್ನ ಯಾರಿಗೂ ಕೂಡ ಬಿಟ್ಕೊಟ್ಟಿಲ್ಲ. ಎಸ್, ಇದೇ ತರ ಮುಂದುವರಿತಾ ಇರ್ಲಿ ಅಂತ ಕೊಡೋದು ನನ್ನದು ಒಂದು ಆಶಯ. ಜೊತೆಗೆ ಏನು ಈ ಒಂದು ಆಲ್ ಇಂಡಿಯಾ ಮಟ್ಟದಲ್ಲಿ ಕ್ರೀಡಾಪಟುಗಳ ಸಾಧನೆ ಹೇಗಿದೆ ಸರ್ ನಿಮ್ಮ ಹತ್ರ ಕೇಳೋದಾದ್ರೆ? ಯಾಕೆಂದ್ರೆ ನೀವು ಚಾಂಪಿಯನ್ ಅನ್ನ ಪಡ್ಕೊಂಡು ಬಂದವರು, ಹೇಗಿದೆ ಪವರ್ ಲಿಫ್ಟಿಂಗ್ ಅಲ್ಲಿ ಆಲ್ ಇಂಡಿಯಾದಲ್ಲಿ ಹೇಗಿದೆ? ನನಗೆ ಹೇಳೋದನ್ನ ಈಗ ಏನಂತ ಹೇಳಿದ್ರೆ, ನೀವು ಕರ್ನಾಟಕದಲ್ಲಿ ಕೆಲವು ಲಿಫ್ಟರ್ಸ್ ಇದ್ದಾರೆ, ಅವರಿಗೆ ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಒಳ್ಳೆ ರಿಕಗ್ನಿಷನ್ ಇದೆ. ಈಗ ವಿಶ್ವನಾಥ್ ಭಾಸ್ಕರ್ ಆಗಿರ್ಬೋದು, ಅವರು ಈ ವರ್ಷದ ರಾಜ್ಯೋತ್ಸವ ಅವಾರ್ಡ್ ವಿಶ್ವನಾಥ್ ಗಾಣಿಗೆ ಅವರು. ಯಾಕಂತ ಹೇಳಿದ್ರೆ ನಾನು ನನಗಿಂತ ಮೊದಲೇ ಅವರು ಸ್ಟಾರ್ಟ್ ಮಾಡಿದ್ರು. ಸೊ ಅವರು ಇವನ್ ನನ್ನನ್ನು ಕೂಡ ಒಂದೇ ರೀತಿ, ಈಗ ಸಪೋಸ್ ನನ್ನ ಹತ್ರ ನಾನು ಒಂದು ಯಾವುದೇ ನ್ಯಾಷನಲ್ ಇವೆಂಟಿಗೆ ಹೋದೆ, ವಿಶ್ವನಾಥ್ ಎಲ್ಲಿ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಈಗ ವಿಶ್ವನಾಥ್ ಹೋದರೆ ನಾನು ಎಲ್ಲಿ ಅಂತ ಕೇಳ್ತಾರೆ. ಸೊ ಒಂದು ಸೆಲೆಕ್ಟೆಡ್ ಲಿಫ್ಟರ್ಸ್ ಇದ್ದಾರೆ, ಸೊ ಅವರಿಗೆ ಒಳ್ಳೆ ರೆಸ್ಪೆಕ್ಟ್ ಇದೆ. ಅಂದರೆ ನಾವು ಆಲ್ಮೋಸ್ಟ್ ಹೆಚ್ಚಿನ ಎಲ್ಲ ಈವೆಂಟ್ಸ್ ಮಾಡ್ತೇವೆ, ಎಲ್ಲ ಈವೆಂಟ್ಸಲ್ಲಿ ನಾವು ಮೆಡಲ್ಸ್ ತರ್ತೇವೆ. ಅಂದರೆ ನಾನು ವಿಶ್ವನಾಥ್ ಆಲ್ಮೋಸ್ಟ್ ಸೇಮ್ ಮೈಂಡ್ ಸೆಟ್ಟಲ್ಲಿರೋದು, ಒಂದು ಪ್ಯಾಷನೇಟ್ ಆಗಿ ಲಿಫ್ಟಿಂಗೇ ಪವರ್ ಲಿಫ್ಟಿಂಗೇ ಎಲ್ಲ ಅಂತ ಅಂದ್ಕೊಂಡು ಅಂದರೆ ಅದೊಂದು ಪ್ರತಿ ಈವೆಂಟಲ್ಲಿ ಒಂದು ಗ್ರೋತ್ಗೋಸ್ಕರ ನಾವು ಒಂದು ನಿಯತ್ತಲ್ಲಿ ಶ್ರಮ ಪಡುವವರು. ಸೊ
ಸೊ ಅದಕ್ಕೆ ತಕ್ಕ ಪ್ರತಿಫಲ ಈ ಸರಿ ನಾನು ಈವನ್ ವಿಶ್ವನಾಥ್ ಕೂಡ ಕಾಮನ್ವೆಲ್ತಲ್ಲಿ ಇಬ್ಬರು ಕೂಡ ಗೋಲ್ಡ್ ಮೆಡಲಿಸ್ಟ್. ಅವರು ಈವನ್ ಡೆಡ್ ಲಿಫ್ಟಲ್ಲಿ ಕಾಮನ್ವೆಲ್ತ್ ರೆಕಾರ್ಡ್ ಹೋಲ್ಡರ್. ಸೊ ಇಬ್ಬರಿಗೂ ಕೂಡ ಮತ್ತು ಈವನ್ ಸರ್ ಕೂಡ ಸೆಕ್ರೆಟ್ರಿ ನಮ್ಮ ಪವರ್ ಲಿಫ್ಟಿಂಗ್ ಇಂಡಿಯಾದು. ಸೊ ಸರ್ ನಮ್ಮದೊಂದು ಈವೆಂಟಲ್ಲಿ ಇದ್ದಾರೆ ಮತ್ತು ನಾವು ಅವರ ಸ್ಟೂಡೆಂಟ್ ಅಂತ ಹೇಳಿದರೆ ಅದು ನಮಗೆ ಅದೊಂದು ರೆಸ್ಪೆಕ್ಟ್ ಇದು ಘನತೆದು ನಮಗೆ ಅವರು ಕೊಡೋ ರೆಸ್ಪೆಕ್ಟೇ ಬೇರೆ. ಸೊ ಮತ್ತು ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಒಂದು ಯಾವುದೇ ರೀತಿಯಲ್ಲೂ ಅನ್ಯಾಯ ಆಗದಾಗಿ ಒಂದು ಸ್ಪೋರ್ಟ್ಸ್ ಅಂತ ಹೇಳಿ ಒಂಚೂರು ಆಚೀಚೆ ಆಗ್ತದೆ. ಸೊ ಏನೂ ಆಗಿದೆ ಅಂದರೆ ಕರ್ನಾಟಕ ಸತೀಶ್ ಸರ್ ಇದ್ದು, ಸೊ ಅವರ ಸ್ಟೂಡೆಂಟ್ಸ್ ಸರಿ ಇರ್ತಾರೆ, ಅವರ ಸ್ಟೂಡೆಂಟ್ಸ್ ಅಂದರೆ ಅವರ ಸ್ಟೂಡೆಂಟ್ಸ್ಗೆ ನಮಗೆ ಒಂದು ರೆಸ್ಪೆಕ್ಟ್ ಇದ್ದೇ ಇದೆ. ಸೊ ಎಲ್ಲ ರೀತಿಯಲ್ಲೂ ಈವನ್ ವಿಶ್ವನಾಥ್ ಮತ್ತು ನನಗೂ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ ಆಲ್ ಇಂಡಿಯಾ ಲೆವೆಲಲ್ಲಿ. ಓಕೆ, ಇವಾಗ ನಮ್ಮ ಈ ಒಂದು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಪನ್ನು ಹೊರತುಪಡಿಸಿ ಬೇರೆ ರೀತಿಯಾದಂಥ ಒಂದು ಪವರ್ ಲಿಫ್ಟಿಂಗ್ಗಳು ಹೇಗಿರುತ್ತೆ? ಅದೇ ಸರ್ ಹೇಳಿದರು, ಪವರ್ ಲಿಫ್ಟಿಂಗ್ ಅಂತ ಹೇಳಿದರೆ ನೋಡಿ, ವೆಯ್ಟ್ ಲಿಫ್ಟಿಂಗಲ್ಲಿ ಕ್ಲೀನ್ ಆ್ಯಂಡ್ ಜರ್ಕ್ ಮತ್ತು ಸ್ನ್ಯಾಚ್ ಇದೆ, 2 ಲಿಫ್ಟ್. ಅದೇ ರೀತಿ ನಮ್ಮದು ಪವರ್ ಲಿಫ್ಟಿಂಗಲ್ಲಿ ಸ್ಕ್ವಾಟ್, ಬೆಂಚ್ ಪ್ರೆಸ್ ಮತ್ತು ಡೆಡ್ ಲಿಫ್ಟ್ ಇದೆ. ಸೊ 3 ಈಗ ಒಂದು ಪವರ್ ಲಿಫ್ಟಿಂಗ್ ಈವೆಂಟ್ ಅಂದರೆ ನಾನು ಇನ್ನೊಂದು ಉದಾಹರಣೆ ಹೇಳ್ಬೋದು. ಅಥ್ಲೆಟಿಕ್ಸಲ್ಲಿ 400 ಮೀಟರ್ಸ್ ಇದೆ, 800 ಮೀಟರ್ಸ್ ಇದೆ, 100 ಮೀಟರ್ಸ್ ಇದೆ. ಸೊ ಅದು ಅಥ್ಲೆಟಿಕ್ಸ್ ಅಂತಲೇ ಹೇಳ್ತಾರೆ. ಸೊ ಅದೇ ರೀತಿ ನಮ್ಮದು ಸ್ಕ್ವಾಟ್ ಪವರ್ ಲಿಫ್ಟಿಂಗ್ ಈವೆಂಟ್ ಅಂತ ಹೇಳಿದರೆ ಸ್ಕ್ವಾಟ್, ಬೆಂಚ್ ಪ್ರೆಸ್, ಡೆಡ್ ಲಿಫ್ಟ್ ಒಟ್ಟಿಗೆ ಬರ್ತದೆ. ಇನ್ನೊಂದು ಈವೆಂಟ್ ಬೆಂಚ್ ಪ್ರೆಸ್ ಸಪ್ರೇಟ್ ಆಗಿ ಮಾಡ್ತೇವೆ ನಾವು. ಸೊ ಅದೇ ನಾವು ಈ ರೀತಿ ಮಾಡ್ತಾ ಇರೋದು. ಸೊ ಒಂದು ಲಿಫ್ಟ್ ಅನ್ನೇ 3 ನಾವು ಲಿಫ್ಟ್ ಮಾಡ್ಲಿಕ್ಕೆ ಇರ್ತದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಲೇಡೀಸ್ ಭಾಗವಹಿಸ್ತಾರೆ. ಸೊ ಅವರಿಗೆ ಸ್ವಲ್ಪ ಈಸಿ ಆಗ್ತದೆ. ಆಮೇಲೆ ಈಸಿ ಅಂತ ಹೇಳಿದ್ರೆ ಒಂದು ಆಲ್ಮೋಸ್ಟ್ ಈಕ್ವಲ್ ಇದೆ. ಕಳೆದ ಸಾರಿ ಅಂತೂ ನಾವು 2 ದಿನದ ಈವೆಂಟ್ 3 ದಿನ ಮಾಡಬೇಕಾಗಿ ಬಂದಿದೆ ಆಲ್ಮೋಸ್ಟ್. ಸೊ ಈ ಸಾರಿ ನಾವು ಪ್ರೀ ಪ್ಲ್ಯಾಂಡ್ ಆಗಿ 2 ಸ್ಟೇಜ್ ಮಾಡಿ ಎಲ್ಲ ನಾವು ಮಾಡ್ತಾ ಇದ್ದೇವೆ. ಅದೇ ಒಂದು 400 ಅಥ್ಲೀಟ್ಸ್ 500 ಅಥ್ಲೀಟ್ಸನ್ನು 2 ದಿನದಲ್ಲಿ ಈವೆಂಟ್ ಮುಗಿಸೋದು ತುಂಬ ಕಷ್ಟ. ಬಟ್ ವಿ ಆರ್ ರೆಡಿ ನಾವು. ಅಂದರೆ ರೆಡಿ ಆಗಿದ್ದೀರಾ ಈಗಾಗಲೇ. ಓಕೆ, ನೀವು ಹೇಳಿದ್ರಿ ಮಹಿಳೆಯರು ಇದರಲ್ಲಿ ತುಂಬ ಹೆಚ್ಚಾಗಿ ಭಾಗವಹಿಸ್ತಾರೆ ಅಂತ. ಹೇಗೆ ಮಹಿಳೆಯರಿಗೂ ಕೂಡ ಈ ಒಂದು ಪವರ್ ಲಿಫ್ಟಿಂಗ್ ಭಾಗವಹಿಸುವಂತಹ ಏನು ಅವಕಾಶಗಳು ಕೂಡ ಇಲ್ಲಿದೆ? ಜೊತೆಗೆ ಮಹಿಳೆಯರ ಒಂದು ಫಿಟ್ನೆಸ್ ಹೇಗಿರಬೇಕು ಭಾಗವಹಿಸಬೇಕು ಅಂತ ಹೇಳಿದ್ರೆ? ಮಹಿಳೆಯರು ಅಂತ ಹೇಳಿದರೆ ಈಗ ಪುರುಷರಿಗಿಂತಲೂ ಜಾಸ್ತಿ ಸೆನ್ಸಿಟಿವ್ ಆರೋಗ್ಯದ ಮಟ್ಟಿಗೆ ಮಹಿಳೆಯರಿದ್ದಾರೆ. ನೀವು ಈಗ ನೋಡ್ಬೋದು ಮಂಗಳಾ ಸ್ಟೇಡಿಯಂನಲ್ಲಿ ಸಂಜೆ ಅಥವಾ ಬೆಳಿಗ್ಗೆ ವಾಕಿಂಗ್ ಕೂಡ ಸಮಾನ. ಮೊದಲು ಬರೇ ಪುರುಷರು ಕಾಣ್ತಾ ಇದ್ರು, ಈಗ ಮಹಿಳೆಯರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ. ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ಮತ್ತು ಬೇರೆ ಬೇರೆ ರೀತಿಯ ಇಲ್ಲಿ ರೋಗ ರುಜಿನಗಳನ್ನು ಬರುವ ಟೈಮ್ನಲ್ಲಿ ಅವರು ಹೆಚ್ಚು ಜಾಗರೂಕರಾಗಿದ್ದಾರೆ. ಏನು ಆರೋಗ್ಯದ ದೃಷ್ಟಿಯಿಂದ ಅವರು ಜಿಮ್ಮಿಗೆ ಹೋಗ್ತಾರೆ, ಅಲ್ಲಿ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಈ ಅಟ್ರಾಕ್ಟ್ ಆಗಿಬಿಡ್ತದೆ ಪವರ್ ಲಿಫ್ಟಿಂಗ್. ಆಗ ಪವರ್ ಲಿಫ್ಟಿಂಗ್ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಇರಬೇಕು, ಖಾಲಿ ಫಿಟ್ನೆಸ್ ಮಾತ್ರ ಅಲ್ಲ, ಸ್ಟ್ರಾಂಗ್ ಇದ್ದರೆ ಇನ್ನೂ ಒಳ್ಳೆಯದು ಅನ್ನೋ ಒಂದು ಭಾವನೆ ಅವರಿಗೆ ಬಂದು ಬಿಡ್ತದೆ. ಅಷ್ಟರಲ್ಲಿ ಅವರು ಮತ್ತೆ ಪವರ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಹೋದ ವರ್ಷ ನಾವು ನೆನೆಸೋಕ್ಕಿಂತಲೂ ಡಬಲ್ ಪವರ್ ಲಿಫ್ಟರ್ಸ್ ಲೇಡೀಸ್ ಬಂದಿದ್ರು. ಈ ಸಲ ಕೂಡ ಅಷ್ಟೇ ಬರ್ಬೋದು ಅಂತೇಳಿ ನಮ್ಮ ನಂಬಿಕೆ. ಅದರಿಂದಾಗಿ ನಾವು ಈಗಾಗಲೇ ರೆಡಿ ಆಗಿದ್ದೇವೆ 2 ಸ್ಟೇಜ್ ಎಲ್ಲ ಮಾಡಿಕೊಂಡು. ಸೊ ಅದರಿಂದಾಗಿ ಲೇಡೀಸ್ ನೀವು ನೋಡಿರ್ಬೋದು, ಈಗ ಫಿಟ್ನೆಸ್ ಸೆಂಟರಲ್ಲಿ ಬೇಕಾದಷ್ಟು ಲೇಡೀಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ, ಅವರು ಫಿಟ್ನೆಸ್ ಇದು ಮಾಡ್ತಾ ಇದ್ದಾರೆ. ಸೊ ಹೆಲ್ತ್ ಕಾನ್ಷಿಯಸ್ ಅವರು ಜಾಸ್ತಿ ಇದ್ದಾರೆ. ನಾವು ವಿಶೇಷ ಅಂತೇಳಿ ಹೇಳಿದರೆ ನಾವು ನೆನೆಸಿದ್ದೇವೆ ಬರೀ ಯಂಗ್ಸ್ಟರ್ಸ್ ಲೇಡೀಸ್ ಬರ್ಬೋದು ಅಂತೇಳಿ. ಇಲ್ಲ, ಈವನ್ 40 ಅಬವ್ನವರು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದಾರೆ. ಸೊ ಅದು ನಮಗೆ ತುಂಬ ಒಂದು ಲೆಕ್ಕದಲ್ಲಿ ನಾವು ನಮ್ಮ ಪವರ್ ಲಿಫ್ಟಿಂಗ್ ಅಂತ ಹೇಳಿದರೆ ನಾವು ಸಮಾಜಮುಖಿಯಾಗಿ ಸಾಮಾಜಿಕ ಹೆಂಗಸರಿಗೆ ಕೂಡ ಆರೋಗ್ಯವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ ನಮಗೆ ಸಂತೋಷ. ಓಕೆ, ಅಂತ ಹೇಳಿದ್ರೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಕಾರ್ಯಕ್ರಮ ಇದಾಗಿರುವಂಥದ್ದು. ಎಸ್, ಈ ಒಂದು ಇನ್ನಷ್ಟು ಈ ಒಂದು ಪವರ್ ಲಿಫ್ಟಿಂಗ್ ಅಂದರೆ ಏನು, ಈ ಒಂದು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ನಡೀತಾ ಇದೆ 2 ದಿನಗಳ ಕಾಲ. ಇನ್ನು ಯಾವ್ಯಾವ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಕೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಸಾಕಷ್ಟು ಒಂದು ಪ್ರಾಯೋಜಕತ್ವದ ಮೂಲಕ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ನೀವು ಮೊದಲಿಗೆ ತಿಳಿಸ್ಕೊಟ್ರಿ. ಆದರೆ ಸರ್ಕಾರದ ಕಡೆಯಿಂದ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಯಾವುದಾದ್ರೂ ಪ್ರೋತ್ಸಾಹಧನ ಅಥವಾ ಇಂತಿಷ್ಟೇ ಪ್ರೋತ್ಸಾಹವನ್ನು ಮಾಡುವಂತಹ ಒಂದು ಕೆಲಸ ಏನಾದರೂ ಆಗ್ತಾ ಇದೆಯಾ, ಹೇಗೆ? ಸರ್ಕಾರದ ಕಡೆಯಿಂದ ನಮಗೆ ಸಿಗುವಂಥ ಪ್ರೋತ್ಸಾಹ ತುಂಬ ಕಡಿಮೆ ಇದೆ. ಭಾಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆಯುವುದಲ್ಲದೆ
ದಾಖಲೆಗಳನ್ನು ಮಾಡುವುದಲ್ಲದೆ ಬೆಸ್ಟ್ ಲಿಫ್ಟರ್ ಪ್ರಶಸ್ತಿಯನ್ನು ಪಡೆದು ಬಂದವರಿಗೆ ಸಾರ್ವಜನಿಕರಿಂದ ಸನ್ಮಾನಗಳು, ಸಾರ್ವಜನಿಕರಿಂದ ಹಾರ ತುರಾಯಿ ಎಲ್ಲ ಸಿಗ್ಬೋದು. ಆದರೆ ಸರ್ಕಾರದಿಂದ ಯಾಕೆ ಏನು ಸಿಗ್ತಾ ಇಲ್ಲ ಅನ್ನೋದೊಂದು ಭಾಳಷ್ಟು ಚಿಂತೆಗೀಡು ಮಾಡಿದೆ. 2014ರವರೆಗೆ ನಮಗೆ ನಗದು ಪುರಸ್ಕಾರ ಕೊಡ್ತಿದ್ರು. ಅದು ಕೂಡ ಈಗ ಅದನ್ನು ಕೂಡ ಬಂದ್ ಮಾಡಿದ್ದಾರೆ. ಅದನ್ನು ಪ್ರಾರಂಭಿಸಬೇಕು. ಮತ್ತು ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕಾದ್ರೆ ಭಾಳಷ್ಟು ಖರ್ಚು ಬರ್ತದೆ. ಅವರ ಕಿಟ್ ಆಗಿರ್ಬೋದು, ಅವರ ವಿಮಾನ ಪ್ರಯಾಣದ ವೆಚ್ಚ ಆಗಿರ್ಬೋದು. ಈ ಹಿಂದೆ ಇದ್ದ ಸರ್ಕಾರಗಳೆಲ್ಲ ವಿಮಾನ ಪ್ರಯಾಣ ವೆಚ್ಚವನ್ನು ಕೊಡ್ತಾ ಇತ್ತು ಇವರಿಗೆ ಭಾಗವಹಿಸುವಂಥ ಕ್ರೀಡಾಪಟುಗಳಿಗೆ. ಅದನ್ನು ಮುಂದುವರಿಸಬೇಕು ಮತ್ತು ಈ ನಗದು ಪುರಸ್ಕಾರವನ್ನು ಮುಂದುವರಿಸಬೇಕು. ಈಗಲೇ ಸಾಧಾರಣ ನಾವು ಒಂದು 10 ವರ್ಷಕ್ಕೆ ಹೋಲಿಸಿದರೆ ಈಗಲೇ ಕ್ರೀಡಾಪಟುಗಳ ಸಂಖ್ಯೆ 50% ಇಳಿದಿದೆ. 10 ವರ್ಷದ ಹಿಂದೆ ಇದ್ದಂಥ ಕ್ರೀಡಾಪಟುಗಳು ಈಗ ಯಾರೂ ಇಲ್ಲ, ಒಂದು 50% ಇಳಿದಿದೆ. ಇನ್ನೂ 50% ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆದರೂ ಕೂಡ ಕ್ರೀಡಾಪಟುಗಳ ಸಂಖ್ಯೆ ಇಳಿದಿದೆ. ಕೆಲವೊಂದು ಕ್ರೀಡಾಪಟುಗಳು ಮಾತ್ರ ಉತ್ತಮ ರೀತಿಯ ಸಾಧನೆಗಳನ್ನು ತೋರಿಸ್ತಿದ್ದಾರೆ. ಅವರನ್ನು ಮೇಲೆ ತರುವುದು, ಅವರಿಗೆ ಪ್ರೋತ್ಸಾಹ ನೀಡುವುದು ಸರ್ಕಾರಕ್ಕೆ ಅಷ್ಟೇನು ಕಷ್ಟದ ವಿಷಯ ಆಗಿರಲಿಕ್ಕಿಲ್ಲ. ಆದ್ದರಿಂದ ಮುಂದಕ್ಕೆ ಈ ಒಂದು ವೇದಿಕೆಯ ಮೂಲಕ, ಈ ಒಂದು ನಿಮ್ಮ ಚಾನೆಲ್ನ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಕಡಿಮೆ ಪಕ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗೆ ಅವರ ವಿಮಾನ ಪ್ರಯಾಣದ ವೆಚ್ಚ ಮತ್ತು ಅವರು ಬಹುಮಾನ ಪಡೆದು ಬಂದಲ್ಲಿ ಅವರಿಗೆ ನಗದು ಪುರಸ್ಕಾರವನ್ನು ಆದಷ್ಟು ಬೇಗನೆ ಅವರು ಬಂದ ನಂತರ ಸ್ವಲ್ಪ ದಿನಗಳಲ್ಲಿ ಅವರಿಗೆ ಕೊಡುವಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಓಕೆ, ಎಸ್ ಸರ್. ನೀವು ಕರಾವಳಿಯಲ್ಲೇ ಇದ್ಕೊಂಡು ಪವರ್ ಲಿಫ್ಟಿಂಗ್ನಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದಂಥವರು. ಕರಾವಳಿಯಲ್ಲಿ ಈ ಒಂದು ಪವರ್ ಲಿಫ್ಟಿಂಗ್ನ ಒಂದು ಸ್ಥಾನಮಾನ ಹೇಗಿದೆ? ಈಗ ಮಡಿಕೇರಿ ಅಥವಾ ಕೊಡಗು ಅಂತ ಹೇಳಿದರೆ ಅಲ್ಲಿಂದ ಇಂಡಿಯನ್ ಹಾಕಿ ಟೀಮಲ್ಲಿ ಒಂದು 5 ಮಂದಿ ಆದರೂ ಇರ್ತಾರೆ. ಸೊ ಅದೇ ರೀತಿ ಇಂಟರ್ನ್ಯಾಷನಲ್ ಟೀಮಲ್ಲಿ, ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ ಟೀಮಲ್ಲಿ ಒಂದು 5 ಮಂದಿ ಆದರೂ, 5 ಇಲ್ಲದ್ರೆ ಒಂದು ಅಟ್ಲೀಸ್ಟ್ ಒಂದರಿಂದ ಇಬ್ಬರಾದರೂ ಒಂದು ಈವೆಂಟಲ್ಲಿ ಖಂಡಿತ ಮಂಗಳೂರಿಂದ ಇದ್ದೇ ಇರ್ತಾರೆ. ಅಷ್ಟು ಇದು ಇಲ್ಲಿ ಮಂಗಳೂರಲ್ಲಿ ಕೇಂದ್ರೀಕೃತವಾಗಿದೆ ಪವರ್ ಲಿಫ್ಟಿಂಗ್. ತುಂಬಾ ಖುಷಿಯ ವಿಷಯ. ಯಾಕಂತ ಹೇಳಿದರೆ ಆ ರೀತಿಯ ಟ್ರೈನಿಂಗ್ ಇದ್ದರೆ ಮಾತ್ರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ ಸ್ಟ್ಯಾಂಡರ್ಡಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಬಾಲಾಂಜನೇಯ ಜಿಮ್ನೇಷಿಯಮ್ನಲ್ಲಿ 1946 ಎಸ್ಟಾಬ್ಲಿಷ್ಡ್. ಸೊ ನಾನು ಡೇ 1ನಿಂದ ಅಲ್ಲಿ ನನಗೆ ಆ ಪವರ್ ಲಿಫ್ಟಿಂಗ್ ನನಗೆ ಅಲ್ಲಿ ಟ್ರೈನಿಂಗ್ ಸಿಗ್ತಾ ಉಂಟು. ಸೊ ಅಲ್ಲಿ ಟ್ರೈನಿಂಗ್ ತಗೊಂಡವರು ಈವನ್ ಅರ್ಜುನ್ ಅವಾರ್ಡಿಸ್ ಇದ್ದಾರೆ. ಈವನ್ ನಮ್ಮ ಮಿಸ್ಟರ್ ವರ್ಲ್ಡ್ ರೇಮಂಡ್ ಅವರು ಅಲ್ಲಿ ಕೂಡ ಟ್ರೈನಿಂಗ್ ಮಾಡಿದ್ದಾರೆ. ಸೊ ಈ ರೀತಿ ಅದೊಂದು ನಮಗೊಂದು ಟೆಂಪಲ್ ಇದ್ದ ಹಾಗೆ. ಸೊ ನಾವು ಅಲ್ಲಿ ಟ್ರೈನಿಂಗ್, ಅಲ್ಲಿ ವೈಬ್ಸ್ ಇದೆ ನಮಗೆ. ಸೊ ನಾವಲ್ಲಿ ಟ್ರೈನಿಂಗ್, ಮಂಗಳೂರಿನ ಪವರ್ ಲಿಫ್ಟರ್ಸ್ ಅಲ್ಲಿ ವರ್ಕೌಟ್ ಮಾಡ್ತಾರೆ. ಅಲ್ಲಿ ಮಾಡಿದವರು ಇಲ್ಲಿ ಇಂಟರ್ನ್ಯಾಷನಲ್ ಮೆಡಲಿಸ್ಟ್ ಆಗಿ ತುಂಬಾ ಪ್ರಸಿದ್ಧಿ ಪಡೆದಿದ್ದಾರೆ. ಓಕೆ, ಈ ರೀತಿಯಾದಂತಹ ಒಂದು ಆದ್ಯತೆಗಳು, ಸ್ಥಾನಮಾನಗಳು ಕರಾವಳಿಯಲ್ಲಿ ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ಬೋದು. ಓಕೆ, ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ ಈ ಒಂದು ಪವರ್ ಲಿಫ್ಟಿಂಗ್ನಲ್ಲಿ ಕರಾವಳಿಯಲ್ಲಿ ನಾನು ಕೇಳೋದಾದರೆ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಿದೆಯಾ ಅಥವಾ ಪುರುಷರ ಸಂಖ್ಯೆ ಹೆಚ್ಚಿದೆಯಾ, ಹೇಗೆ? ನೋಡಿ, ತುಂಬಾನೇ ಕಮ್ಮಿ ಇತ್ತು. ನಾನು ಈಕ್ವಲ್ ಆಗಿದೆ ಅಂತ ಹೇಳೋದಿಲ್ಲ, ತುಂಬಾನೇ ಕಮ್ಮಿ ಇತ್ತು. ಅಂದರೆ 10:2 ರೇಷಿಯೋದಲ್ಲಿ ಏನಾಯಿತು. ಬಟ್ ಈಗ ಸರ್ ಒಂದು 5:4 ಒಂದು 50 ಮಂದಿ ಹುಡುಗರಿದ್ದೆ 40 ಮಂದಿ ಹುಡುಗಿರು. ಬಟ್ ನಮ್ಗೆ ಈ ಸಾರಿ ಅನಿಸ್ತದೆ ಹುಡುಗಿರೆಲ್ಲ ಜಾಸ್ತಿ ಬರ್ಬೋದು ಅಂತ ಅನಿಸ್ತಾ ಇದೆ. ಅಂದರೆ ತುಂಬ ಅವರಿಗೆ ಈಗ ಒಂದು ಅವೇರ್ನೆಸ್ ಬಂದಿದೆ, ಫಿಟ್ನೆಸ್ ಮತ್ತು ಅದೊಂದು ಇವನ್ ಹೌದು, ಅವರಿಗೆ ಒಂದು ಈಗ ಸಪೋಸ್ ಪ್ಯಾಷನ್ ಆಗಿ ತಗೊಂಡ್ರೆ ಒಂದು ಹೆಲ್ತ್ ಮೇಂಟೈನ್ ಮಾಡಬೇಕಾದ್ರೆ ಅವ್ರು ಜಿಮ್ಗೆ ಹೋಗ್ತಾರೆ. ಸೊ ಜಿಮ್ಮಲ್ಲಿ ಸ್ವಲ್ಪ ಅವರಿಗೆ ಓಕೆ ಪವರ್ ಲಿಫ್ಟಿಂಗ್ ಅಂತ ಯಾಕಂತ ಹೇಳಿದರೆ ಸ್ಕ್ವಾಟ್, ಬೆಂಚ್, ಡೆಡ್ ಲಿಫ್ಟ್ 3 ಕೂಡ ಯಾವುದೇ ಎಕ್ಸಸೈಸ್ನ ಒಂದು ಫೌಂಡೇಶನ್ ಇದ್ದಾಗೆ. ನೀವು ನೋಡಿರ್ಬೋದು ನಮ್ಮ ಸುಲ್ತಾನ್ ಮೂವಿಯಲ್ಲಿ ಆಗಲಿ, ಈವನ್ ವಿರಾಟ್ ಕೊಹ್ಲಿ ಎಕ್ಸಸೈಸ್ ಮಾಡುವಾಗ ಸ್ಕ್ವಾಟನ್ನು ತೋರಿಸ್ತಾರೆ. ದಟ್ ಈಸ್ ಒನ್ ಆಫ್ ದ ಮೇನ್ ಫೌಂಡೇಶನ್, ಅದು ಫೌಂಡೇಶನ್ ಎಕ್ಸಸೈಸ್. ಸೊ ಅದರಲ್ಲಿ ನಾವು ಯಾರಾದರೂ ಬೆಸ್ಟ್ ಆಗಿದ್ದರೆ ಅವರು ಪವರ್ ಲಿಫ್ಟಿಂಗ್ ಮಾಡ್ತಾರೆ.
ಓಕೆ ಸೊ ಕೋಚಿಂಗ್ ಬೇಕಾಗ್ತದೆ. ಸೊ ಹೆಚ್ಚಾಗಿ ಸ್ವಲ್ಪ ಜಸ್ಟ್ ಪಾರ್ಟಿಸಿಪೇಷನ್ಗೋಸ್ಕರ ಅದೊಂದು ಇನ್ವಾಲ್ವ್ಮೆಂಟ್, ಅದೊಂದು ಚಾಲೆಂಜಿಗೋಸ್ಕರ ಸ್ಟಾರ್ಟ್ ಮಾಡಿದವರು ಈಗ ಮೆಡಲ್ಸ್ ಎಲ್ಲ ತಗೊಳ್ತಾ ಇದ್ದಾರೆ. ಸೊ ರೇಷಿಯೋ ತುಂಬಾ ಈಕ್ವಲ್ ಆಗ್ತಾ ಇದೆ. ಈ ಸರಿ ಜಾಸ್ತಿ ಆಗ್ಬೋದು ಖಂಡಿತ. ನಾವು ನಾಳೆ ನಾಡಿನ ಇವೆಂಟಲ್ಲಿ ನಾವು ನಂಬರ್ಸ್ ಎಷ್ಟಾಗಿದೆ ಅಂತ ನಾವು ಅಪ್ಡೇಟ್ ಮಾಡ್ತೇವೆ. ಓಕೆ, ಎಸ್. ಈ ಒಂದು ಪುರುಷರಿಗಿಂತ ಈ ಒಂದು ಮಹಿಳೆಯರ ಸ್ಥಾನಮಾನವೇ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಎಸ್, ಕೊನೆಯದಾಗಿ ನಾನು ಕೇಳೋದು ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಈ ಒಂದು ಏನು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019ನ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡಿ. ಹೇಗಿದೆ, ಯಾವ ರೀತಿಯಾದಂಥ ತಯಾರಿಗಳು ನಡೀತಾ ಇದೆ ಅನ್ನೋದನ್ನ ತಿಳಿಸ್ಕೊಡಿ. ಕುದ್ರೋಳಿ ಟೆಂಪಲಿಂದ ನಮಗೆ ಅಲ್ಲಿ ಕೊರಗಪ್ಪ ಮೆಮೋರಿಯಲ್ ಹಾಲಲ್ಲಿ ನಾವು ಆರ್ಗನೈಸ್ ಮಾಡಿದ್ದೇವೆ. ಸೊ ಟೆಂಪಲ್ನ ಸಂಪೂರ್ಣ ಸಹಕಾರ ನಮಗಿದೆ. ಯಾಕಂತ ಹೇಳಿದ್ರೆ ಪವರ್ ಲಿಫ್ಟಿಂಗ್ ಈವೆಂಟ್ ಅಂತ ಹೇಳಿದ್ರೆ ಅಷ್ಟು ಜನ ಬರ್ತಾರೆ, ಅಷ್ಟು ಈವೆಂಟ್ಸ್ ಇದೆ, ಮತ್ತು ವೆಯ್ಟ್ಸ್ ಎಲ್ಲ ಇದೆ. ಆಮೇಲೆ ಸ್ವಲ್ಪ ಹೊರಗಿನವ್ರನ್ನ ಮ್ಯಾನೇಜ್ ಮಾಡಬೇಕಾಗ್ತದೆ ಟೆಂಪಲ್. ಸೊ ನಮಗೆ ಸಂಪೂರ್ಣ ಸಹಕಾರ ಇದೆ. ಅಲ್ಲಿದ್ದು ಟ್ರೆಷರರ್ ನಮ್ಮದು ಈವೆಂಟ್ಗೆ ಚೀಫ್ ಗೆಸ್ಟ್ ಆಗಿದ್ದಾರೆ ಪದ್ಮರಾಜ್ ಆರ್ ಅಂತ ಅವರು. ಅಲ್ಲಿದ್ದು ಟೆಂಪಲ್ ಇದು ಟ್ರೆಷರರ್ ಆಸ್ ವೆಲ್ ಆಸ್ ನೋಟ್ರಿ ಅಡ್ವೊಕೇಟ್, ಅವರು ಚೀಫ್ ಗೆಸ್ಟ್ ಆಗಿದ್ದಾರೆ. ಅದು ನಾಳೆ ಬೆಳಿಗ್ಗೆ ಅಂದರೆ 8th ಮಾರ್ನಿಂಗ್ 9:30 ಇನಾಗ್ರೇಷನ್ ಫಂಕ್ಷನ್ ಇದೆ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಫಾರ್ಮರ್ MLC ಅವರು ಬರ್ತಾ ಇದ್ದಾರೆ. ಆಮೇಲೆ ಸದನಾನ್ ಶೆಟ್ಟಿ ಅವರು ಕ್ವಾಲಿಟಿ ಗ್ರೂಪ್ ಆಫ್ ಕನ್ಸರ್ನ್ ಇಂದ, ಅವರು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಕೂಡ. ಆಮೇಲೆ ಗುರುಪ್ರಸಾದ್ ಟೌನ್ ಪ್ಲಾನಿಂಗ್ ಆಫೀಸರ್ ಮತ್ತು ನಿತೇಶ್ ಶೆಟ್ಟಿ ಚಾರ್ಟೆಡ್ ಅಕೌಂಟೆಂಟ್, ವಾಸುದೇವ್ ಕೆ, ಶ್ರೀನಿವಾಸ್ ಗ್ರಾನೈಟ್ ಇಂಡಸ್ಟ್ರೀಸ್ ಬೆಳ್ತಂಗಡಿ ಇಲ್ಲಿದ್ದು ಪ್ರೊಪ್ರೈಟರ್, ಇವರು ಇನಾಗ್ರೇಷನ್ ಫಂಕ್ಷನಲ್ಲಿ ಮೇನ್ ಚೀಫ್ ಗೆಸ್ಟ್ ಆಗಿರ್ತಾರೆ. ಆಮೇಲೆ ಇವನ್ ಸರ್ ಕೂಡ ಸ್ಟೇಜಲ್ಲಿ ಇರ್ತಾರೆ. ನಮ್ಮದು ಈವನ್ ಅಷ್ಟು ದೊಡ್ಡ ಈವೆಂಟನ್ನು, ನ್ಯಾಷನಲ್ ಈವೆಂಟನ್ನು ಆರ್ಗನೈಸ್ ಮಾಡಿದವರು. ಇದು ನಾವು ಪ್ರತಿ ವರ್ಷ ಕೂಡ ಸಕ್ಸಸ್ಫುಲ್ ಆಗಿ ಆರ್ಗನೈಸ್ ಮಾಡ್ತಾ ಇದ್ದೇವೆ ಸರ್ ಇದೊಂದು ಮಾರ್ಗದರ್ಶನದಿಂದ. ಮತ್ತು ಕ್ಲೋಸಿಂಗ್ ಸೆರೆಮನಿ ಶನಿವಾರ ಸಂಜೆ 5:30ಕ್ಕೆ ಡಾಕ್ಟರ್ PS ಹರ್ಷ, IPS ಪೊಲೀಸ್ ಕಮಿಷನರ್ ಆಫ್ ಮ್ಯಾಂಗ್ಳೂರ್ ಸಿಟಿ, ಇವರು ಬರ್ತಾ ಇದ್ದಾರೆ. ಇವರು ಮ್ಯಾಂಗ್ಳೂರ್ ಸಿಂಗಮ್ ಅಂತಲೇ ಹೇಳ್ಬೋದು. ಹೌದು, ಬಹಳ ಜನಪರ ಕೆಲಸ, ಅಂದರೆ ತುಂಬ ಜನರಿಗೆ ತುಂಬ ಹತ್ತಿರದಿಂದ ಒಂದು ನಾವು ಹೇಗಿರಬೇಕು ಯಂಗ್ಸ್ಟರ್ಸಿಗೆ ಒಂದು ಮಾದರಿ ಆಗಿದ್ದಾರೆ. ಆಮೇಲೆ ನಾನು ಕೆನಡಾದಿಂದ ಬಂದ ಕೂಡಲೇ ಅವರದ್ದೊಂದು ಇಂಟರ್ವ್ಯೂ ಮಾಡಿದ್ರು ನಂದು. ಸೊ ಹಾಗೆ ತುಂಬಾ ಕ್ಲೋಸ್ ಇದ್ದಾರೆ. ಖಂಡಿತ ನಾಡ್ದು ಬರ್ತಾರೆ. ಆಮೇಲೆ ಜನರಲ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ ಮ್ಯಾಂಗ್ಳೂರ್ ಝೋನ್ ಇಲ್ಲಿಂದ ಶ್ರೀ MJ ನಾಗರಾಜ್ ಅವರು ಬರ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ನಮಗೆ ಸ್ಪಾನ್ಸರ್ಶಿಪ್ ಆಗಬೇಕಾದ್ರೆ ಇವರ ಕಾಂಟ್ರಿಬ್ಯೂಷನ್, ಇವರದೊಂದು ಒಪಿನಿಯನ್, ಇವರದ್ದು ಒಂದು ಡಿಸಿಷನಿಂದ ಖಂಡಿತ ನಮಗೆ ಈ ದೊಡ್ಡ ಮಟ್ಟದ ಒಂದು ಟೈಟಲ್ ಸ್ಪಾನ್ಸರ್ ಆಗಿ ಬಂದಿದ್ದಾರೆ. ಅವರು ನಮ್ಮದು ಇದರಲ್ಲಿ ಚೀಫ್ ಗೆಸ್ಟ್ ಆಗಿದ್ದಾರೆ. ಆಮೇಲೆ ಶ್ರೀ ಅಜಿತ್ ಕುಮಾರ್ ಹೆಗ್ಡೆ, ಕಮಿಷನರ್ ಆಫ್ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್, ಇವರು ಬರ್ತಾ ಇದ್ದಾರೆ. ಇವರು ಕೂಡ ಅಂದರೆ ಇನ್ನು ಒಂದು ವಿಷಯ ನಾವು ಹೇಳಲಿಕ್ಕಿತ್ತು, ಈವನ್ ಕರ್ನಾಟಕ ಸರ್ಕಾರ ಕೂಡ ಕರ್ನಾಟಕ ಸರ್ಕಾರ ನಮಗೆ ಅದೊಂದು ಕ್ಯಾಶ್ ಅವಾರ್ಡ್ ಕೊಡೋದ್ರಲ್ಲಿ ಹಿಂದೆ ಬಿದ್ದಿದ್ರು. ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಯಾವಾಗಲೂ ಕೊಡ್ತಾ ಇದೆ ಅಲ್ಲ ಸರ್, ಯಾವಾಗಲೂ ಅದು ಒಂದು ಪ್ಲಸ್ ಪಾಯಿಂಟ್. ನಾನು ಅದನ್ನು ಮೆನ್ಷನ್ ಮಾಡಲೇಬೇಕು. ಪ್ರತಿ ಪವರ್ ಲಿಫ್ಟರಿಗೂ ಈವನ್ ನ್ಯಾಷನಲ್ ಮಾಡಿದವರಿಗೂ ಅವರು ಒಂದು ಒಳ್ಳೆ ಮೊತ್ತದ ಪ್ರತಿ ವರ್ಷ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಈವನ್ ನನಗೂ ಕೂಡ ನಾನು ಕೆನಡಾಗೆ ಹೋಗಿ ಬಂದದಿಂದ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತೇಳಿ, ಯಾಕಂತ ಹೇಳಿ ಅದೊಂದು ನೀತಿ ಸಂಹಿತೆ ಇರೋದ್ರಿಂದ, ಈಗ ಮೇಯರ್ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಅಡ್ಡಿ ಇದೆ. ಸೊ ನನಗೆ ಅದೊಂದು ದೊಡ್ಡ ಮೊತ್ತದಲ್ಲಿ ನಾನು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ತುಂಬ ಕಷ್ಟದಿಂದ ಒಂದು ಈವೆಂಟ್ಗೆ 2-3 ಲಕ್ಷ ಖರ್ಚು ಮಾಡಿ, ಅಲ್ಲಿದ್ದು ಖರ್ಚು ಬೇರೆ, ಅಂದರೆ ಪ್ರಿಪರೇಷನ್ಗೆ ಅಷ್ಟು ಖರ್ಚಾಗ್ತದೆ. ನಮ್ಮ ಅಜಿತ್ ಕುಮಾರ್ ಹೆಗ್ಡೆ ಅವರು ತುಂಬ ಅವರಿಗೆ ನನ್ನ ನೋವು ಗೊತ್ತಿದೆ ಅಂತ ಅನಿಸ್ತದೆ. ಅಂದರೆ ಅವರು ಬಂದ ಕೂಡಲೇ ರೆಸ್ಪಾಂಡ್ ಮಾಡಿ, ನಾನು ಮಾಡ್ತೇನೆ ಪ್ರದೀಪ್ ಆದಷ್ಟು ಬೇಗ ಅಂತೇಳಿ ನಾನು ಅದು ಕೆಲಸ ಮಾಡಿ ಆಗಿದೆ. ಜಸ್ಟ್ ನೀತಿ ಸಂಹಿತೆಯಿಂದ ಸ್ವಲ್ಪ ಇದಾಗ್ತದೆ. ಆಮೇಲೆ ಅವರು ಕೂಡ ಬರ್ತಾ ಇದ್ದಾರೆ ಅವರು. ಆಮೇಲೆ ಪ್ರಶಾಂತ್ ಶೇಟ್, ಇವರು ನಮ್ಮದು ಕೋ ಸ್ಪಾನ್ಸರ್, MD ಆ್ಯಂಡ್ ಚೇರ್ಮನ್, SL ಶೇಟ್ ಜುವೆಲ್ಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್, ಇವರು ಬರ್ತಾ ಇದ್ದಾರೆ. ಇವರು ಕೂಡ ತುಂಬಾ ನಮಗೆ ಈ ಮೊದಲು ಈವೆಂಟ್ಗೂ ಕೂಡ ಪವರ್ ಲಿಫ್ಟಿಂಗಿಗೆ ನಾನು ಬೆಳಿಗ್ಗೆ ಅಷ್ಟು ಇನ್ನೊಂದ್ಸಲ ಮಾತಾಡಿ ಬಂದೆ ನಾನು. ಅವರದ್ದು ಅಜ್ಜ ಮತ್ತು ಅವರದ್ದು ಮಾವ ಪವರ್ ಲಿಫ್ಟಿಂಗ್ಗೆ ಅವರಿಗೆ ಇಷ್ಟಪಡ್ತಿದ್ರು ಅಂತ ಹೇಳ್ತಾ ಇದ್ರು. ರಘುನಾಥ್ ಶೇಟ್ ಅಂತ ಅವರದ್ದು ಇನ್ವಾಲ್ವ್ಮೆಂಟ್. ಹಾಗೆ ನಾವು ಪವರ್ ಲಿಫ್ಟಿಂಗ್ ಜೊತೆ ನಿಮ್ಮ ಜೊತೆ ಯಾವಾಗಲೂ ಇದ್ದೇವೆ ಅಂತ ಹೇಳ್ತಾ ಇದ್ರು. ಆಮೇಲೆ ಆನಂದ್ ಪ್ರಭು ಅವರು ಕೂಡ ನಂದು ಆ್ಯಕ್ಚುಲಿ ಸ್ಪಾನ್ಸರ್ಸ್, ನಾವು ಯಾವಾಗಲೂ ಸ್ಪಾನ್ಸರ್ ಮಾಡ್ತಾ ಇದ್ರು, ಅವರು ಬರ್ತಾ ಇದ್ದಾರೆ. ಈವನ್ ಪೃಥ್ವಿರಾಜ್ ಆಚಾರ್ಯ ಕಿನ್ನಿಗೋಳಿ. ಮತ್ತು ಏನು ಒಂದು ಹೇಳ್ತಾನೆ, SV ಸುನೀಲ್ ಅವರು ಬರ್ತಾ ಇದ್ದಾರೆ. ಇವರು ಒಲಿಂಪಿಯನ್,
ಇಂಡಿಯನ್ ಹಾಕಿ ಟೀಮ್ ಇದು ವೈಸ್ ಕ್ಯಾಪ್ಟನ್. Yes. ಸೊ ಅವರು ಮಂಗಳೂರಿಗೆ ಬರೋದು ಅಂತ ಹೇಳಿದ್ರೆ ಇದು ನಮ್ಮೆಲ್ಲ ಇಡೀ ಮ್ಯಾಂಗ್ಳೂರಿಯನ್ಸ್ಗೆ ಹೆಮ್ಮೆಯ ವಿಷಯ. ನಾವು ಅವರನ್ನು ಮೀಟ್ ಮಾಡಿ ವಿಶ್ ಮಾಡಲೇಬೇಕು, ಅವರಿಗೊಂದು ಆಲ್ ದ ಬೆಸ್ಟ್ ಹೇಳಲೇಬೇಕು. ಯಾಕಂತ ಹೇಳಿದರೆ ಅವರು ಒಂದು 10 ದಿನದ ಹಿಂದೆ ಅಷ್ಟೇ ಯಾವುದು ಒಲಿಂಪಿಕ್ಕಿಗೆ 2020 ಟೋಕಿಯೋ ಒಲಿಂಪಿಕ್ಸಿಗೆ ಸೆಲೆಕ್ಟ್ ಆಗಿ ಬಂದಿದ್ದಾರೆ. ಸೊ ಅವರಿಗೆ ವಿಶ್ ಮಾಡಲಿಕ್ಕೆ ಇಡೀ ಮ್ಯಾಂಗ್ಳೂರು ಖಂಡಿತ ಅವರ 5:30 9th ನವೆಂಬರ್ 5:30ಗೆ ಕುದ್ರೋಳಿ ಟೆಂಪಲಲ್ಲಿ ಅವರಿದೆ, ಅವ್ರು ಬರ್ತಾ ಇದ್ದಾರೆ ಕ್ಲೋಸಿಂಗ್ ಸೆರೆಮನಿಗೆ. ದಯವಿಟ್ಟು ಇಡೀ ಮಂಗಳೂರೇ ಬರಬೇಕು ಅಂತ ನಾನು V4 ವಾಹಿನಿಯಲ್ಲಿ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಏನು 2 ದಿನಗಳ ಕಾಲ 8 ಮತ್ತು 9ನೇ ತಾರೀಕು 2 ದಿನಗಳ ಕಾಲ ಈ ಒಂದು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019 ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಒಂದು 600ಕ್ಕೂ ಅಧಿಕ ಕ್ರೀಡಾಪಟುಗಳೇ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ನಾನಾ ಕಡೆಗಳಿಂದ ಇಲ್ಲಿಗೆ ಏನು ಅಥ್ಲೆಟಿಕ್ಸ್ಗಳು ಬಂದು ಭಾಗವಹಿಸ್ತಾ ಇದ್ದಾರೆ. ಸ್ಪರ್ಧಾಳುಗಳು ಮುಂದೆ ಒಂದು ಉತ್ತಮವಾದಂತಹ ಸಾಧನೆಯನ್ನು ಮಾಡೋದಕ್ಕೆ ಕೂಡ ಇದು ದಾರಿದೀಪವನ್ನು ಮಾಡಿಕೊಡ್ತಾ ಇದೆ. ಜೊತೆಗೆ ಮುಖ್ಯ ಅತಿಥಿಯಾಗಿ ಇಂಡಿಯನ್ ಹಾಕಿ ಟೀಮ್ನ ವೈಸ್ ಕ್ಯಾಪ್ಟನ್ ಅರ್ಜುನ ಅವಾರ್ಡನ್ನು ಪಡೆದಿರುವಂತಹ SP ಸುನೀಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂಥದ್ದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಈ ಒಂದು 2 ದಿನಗಳ ಕಾಲ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀಲಿ ಅನ್ನೋದು ಕೂಡ ನಮ್ಮ ಆಶಯ. ಕಾರ್ಯಕ್ರಮ ಸಾಕಷ್ಟು ಜನರಿಗೆ ಉತ್ತಮವಾದಂತಹ ಕಾರ್ಯಕ್ರಮ ಆಗಲಿ, ಕ್ರೀಡಾಪಟುಗಳು ಇನ್ನಷ್ಟು ಬೆಳೀಲಿ ಅನ್ನುವಂಥದ್ದು ನಮ್ಮದು ಒಂದು ಕೂಡ ಆಶಯ. ನಿಮ್ಮ 2 ದಿನಗಳ ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್. ಆ್ಯಂಡ್ ಮುಂದೆ ನೀವು ಯಾವ ಒಂದು ಚಾಂಪಿಯನ್ಶಿಪ್ ಆಗಿರ್ಬೋದು ಅಥವಾ ಮುಂದೆ ನಿಮ್ಮ ಒಂದು ಪವರ್ ಲಿಫ್ಟಿಂಗ್ ಇದೇ ಥರ ಬೆಳೀತಾ ಇರಲಿ, ಇನ್ನಷ್ಟು ಜನರಿಗೆ ಮಾದರಿ ಆಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. V4 ವಾಹಿನಿಗೆ ಕೂಡ ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮತ್ತು ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ. 8 ಮತ್ತು 9ನೇ ತಾರೀಕಂದು ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ, ಕ್ರೀಡಾಪಟುಗಳಿಗೆ ಒಂದು ಹೆಚ್ಚಿನವಾದಂತಹ ಆದ್ಯತೆಯನ್ನು ಕೂಡ ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.